ಮೊದಲಾಗಿ ಕವಿಗೋಷ್ಠಿಯನ್ನು ಆರಂಭ ಮಾಡ್ತಿದ್ದೇವೆ. ಮೊದಲಾಗಿ ಶ್ರೀಮತಿ ದೀಪಾ ಪಾವಂಜೆಯವರು ತಮ್ಮ ಕವಿತೆಯನ್ನು ಪ್ರಸ್ತುತಪಡಿಸಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇನೆ. ಶ್ರೀಮತಿ ದೀಪಾ ಪಾವಂಜೆಯವರು ಸಂತ ಜೋಸೆಫ್ ತಾಂತ್ರಿಕ ವಿದ್ಯಾಲಯ ವಾಮಂಜೂರು ಇಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಉದ್ಘೋಷಕಿಯಾಗಿ ನಿರೂಪಕಿಯಾಗಿ ಗುರುತಿಸಿಕೊಂಡವರು, ಆಕಾಶವಾಣಿಯ ಬಿ ಗ್ರೇಡ್ ನಾಟಕ ಕಲಾವಿದೆಯಾಗಿ ಗುರುತಿಸಿಕೊಂಡಂಥ ಇವರು ಕತೆ, ಕವನ, ಗಜಲ್ ಬರೆಯುವಂಥ ಆಸಕ್ತಿಯನ್ನು ಹೊಂದಿದವರು. ಇದೀಗ ದೀಪಾ ಪಾವಂಜೆ ಇವರು ತಮ್ಮ ಕವಿತೆಯೊಂದಿಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಶೂನ್ಯ. ಸ್ವೀಕರಿಸು ಬಂದ ಹಾಗೆ, ಎಲ್ಲ ಜೀವಿಯೂ ಸ್ವತಂತ್ರ. ಹಾಗಾದರೆ ನಾವು ಗಿರಕಿ ಹೊಡೆಯುತ್ತಿವೆ ದಿಕ್ಕು ದಿಕ್ಕುಗಳಲ್ಲಿ, ನಾನು ನನ್ನದು. ಸರಪಳಿಗಳಲ್ಲಿ ಬಂದಿ ನನಗೆ ನಾನೇ. ಕಷ್ಟವೇ ಸರಿ ಬಿಡಿಸುವುದು, ಬಡಿಸಿ ಗುಡಿಸಿ ಕೂಡಿಸಿ ಕಾಡಿಸುವುದಿದೆಯಲ್ಲ ಯಮಯಾತನೆ. ಬಿಟ್ಟರೂ ಬಿಡದಿ ಮೋಹ ಕೈಗಂಟಿದ ಮ್ಯಾಣ. ನಾಜೂಕಿನ ಬದುಕು ಬಟ್ಟೆ ಮುಳ್ಳಿನ ತೆರದಿ. ಅಸ್ತಿತ್ವದ ಅಳಿವು ಆವರಿಸುವುದು ಶೂನ್ಯ, ಕೊನೆಯ ಉಳಿವು. ಮರೆಯುತ್ತಿದೆ ಇಂದು ಭೂತ ಭವಿಷ್ಯತ್ನ ನಡುವೆ, ಕೂಡಿಟ್ಟ ನಿಧಿ ಅವಧಿ ಮುಗಿಯುವವರೆಗೆ. ಮತ್ತದು ಕಂಡವರ ಪಾಲು, ನೋಡಿದ್ದು ಆಡಿದ್ದು ಪಾಡಿದ್ದು ಎಲ್ಲವೂ ಅನಾಮಿಕ. ಅವಕಾಶಕ್ಕಾಗಿ ಧನ್ಯವಾದಗಳು. ವಂದನೆಗಳು ದೀಪಾ ಪಾವಂಜೆಯವರಿಗೆ. ಮುಂದಕ್ಕೆ ತಮ್ಮ ಕವಿತೆಯನ್ನು ಪ್ರಸ್ತುತಪಡಿಸುವವರು ಶ್ರೀ ನಾಗರಾಜ್ ಕಾರ್ವಿ ಕಂಚುಗೋಡು ಇವರು. ನಾಗರಾಜ್ ಕಾರ್ವಿ ಅವರು ಪದವೀಧರ ಪ್ರಾಥಮಿಕ ಶಿಕ್ಷಕ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಲ್ಲಕಾಡು ಇಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಮಂಗಳೂರಿನ ಅರಬ್ಬಿ ಸಮುದ್ರದಲ್ಲಿ ಕಾಲಿಗೆ ಸರಪಳಿ ಬಿಗಿದು 1 ಕಿಲೋಮೀಟರ್ ದೂರವನ್ನು 26 ನಿಮಿಷಗಳಲ್ಲಿ ಈಜು ಮುಗಿಸಿದಂಥ ದಾಖಲೆಯನ್ನು ನಿರ್ಮಿಸಿದಂಥವರು. ಸಾಹಿತ್ಯದಲ್ಲೂ ಆಸಕ್ತಿಯನ್ನು ಹೊಂದಿರುವಂಥ ಇವರು ಇಬ್ಬನಿಯ ಮೆರವಣಿಗೆ, ಕಮಲತನಯನ ಷಟ್ಪದಿ ಮುಂತಾದ ಕೃತಿಗಳನ್ನೆಲ್ಲ ಪ್ರಕಟಿಸಿದ್ದಾರೆ. ಇದೀಗ ನಾಗರಾಜ್ ಕಾರ್ವಿಯವರು. ಸೇರಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ವಂದನೆಗಳು. ಕವನದ ಶೀರ್ಷಿಕೆ ಕನ್ನಡ ನಾಡಿನ ಶಿಲಾ ಪರಂಪರೆ. ಕೆಂಗಲ್ಲು ಕರ್ಗಲ್ಲು ನೀರ್ಗಲ್ಲು ಬಳಪದ ಕಲ್ಲೇ ಇರಲಿ, ಉರುಳಿಸಿದರು ಹೊರಳಿಸಿದರು ಅರಳಿಸಿದರು, ಕಸುವಿನೊಳು ಕುಸುರಿಯನ್ನು ಕುಸುಮದಂತೆ ಕೆತ್ತಿದೆಲ್ಲವೂ ವಿರಾಟ್ ರೂಪವಾಗಲಿ ಎಂಬಂತೆ ಕೆತ್ತಿದರು. ಭವ್ಯತೆ ನವ್ಯತೆಯಂ ಧನ್ಯತೆ ಪಡೆದರು. ನಿರಾಕಾರ ಸಾಕಾರ ಪಡೆದು ಬೃಹದಾಕಾರವಾದರೂ ಮನವೇಕೋ ರೋಧಿಸುತ್ತಿತ್ತು. ಬೆಳೆದಷ್ಟು ಇಳಿಯಬೇಕು, ಬೃಹತ್ತಿನಿಂದ ಹಮ್ಮಿನ ಅಲ್ಪತೆ ಮನದಾಳಕ್ಕೆ ಇಳಿಯಲೇಬಾರದು, ಸ್ವಯಂ ರೂಪ ತಳೆಯಲೇಬಾರದು. ತಗ್ಗಿದ ಕುಗ್ಗಿದ ಹಿರಿ ಹಿರಿ ಹಿಗ್ಗಿದ ತಗ್ಗುವಿಕೆಗಿಂತ ಅನುಭಾವ ಉಂಟೆ. ಕೆತ್ತಿದ ಬಿತ್ತಿದ ಸೂಜಿ ಮೊನೆಗೂ ಸೋಜಿಗವೆನಿಸುವಷ್ಟು, ಮಾನಿನಿಯೇ ಮಚ್ಚರ ಪಡುವಷ್ಟು ಎಚ್ಚರದ ಪರಾಕಾಷ್ಠೆ. ಒಂದೇಟು ಬಲವಾದರೂ ಜೋಡಿಸಲಾಗದಷ್ಟು ದುರ್ಬಲ ವೀಶಿಲೆ. ಕಾಠಿಣ್ಯದಷ್ಟೇ ದುರ್ಬಲ, ತಾಳಬೇಕು ಶಿಲೆಯೂ ಶಿಲ್ಪಿಯು. ತಾಳದ ನಿನಾದದಂತೆ ಉಳಿ ಸೋಂಕಬೇಕು. ತಾಳ ತಪ್ಪಿದರೆ ಪೌಳಿಗೋ ಮೆಟ್ಟಿಲಿಗೋ. ಅಣುವಿನ ಅಣುವಿನಲ್ಲಿ ಜೀವಾಣುವಿನ ಜೀವ ತುಂಬಬೇಕು. ಹಂಬಲದ ಬೆಂಬಲವ ಬೆನ್ನತ್ತಿ ಹೋಗಬೇಕು. ತೀಡಬೇಕು ಹೂಡಬೇಕು ಇಲ್ಲದ ಧನುವ. ಬ್ರಹ್ಮಾಂಡದ ಅಗಾಧತೆ ಅಣುವಿನಲ್ಲಿ ಲೀನವಾಯಿತು. ತಾನೇ ನೋಡಿರದ ರೂಪವೊಂದು ಜನ್ಮ ಪಡೆಯಿತು. ಕೇಳಿ ತಿಳಿದ ಓದಿ ಪಡೆದ ಜ್ಞಾನ ವಿಜ್ಞಾನವಾಯಿತು. ಕೋಟ್ಯಂತರ ವತ್ಸರಗಳು ಅಜ್ಞಾತವಾಗಿದ್ದ ಬಂಡೆಯೊಳಗಿಹ ನಿರೂಪ ಜ್ಞಾತವಾಯಿತು, ಜ್ಞಾನವಾಯಿತು. ಮೊದಲೇಟು ಕೊಟ್ಟವನೇ ಕೊನೆಯ ಏಟು ಕೊಡುತ್ತಾನೆಂದಲ್ಲ. ಶಿಲೆ ಅರಳುವ ಮುನ್ನ ಆಯುಷ್ಯ ಮುಗಿದಿದೆ. ತಲೆಮಾರು ಉರುಳಿದೆ, ದೊರೆತನ ಬದಲಿದೆ, ಹಗೆತನ ಅಳಿದಿದೆ. ಹೊಟ್ಟೆಪಾಡಿನ ಕಾಯಕವಾದರೆ ಈ ಪರಿಯ ಶ್ರೇಷ್ಠತೆ ಉತ್ಕೃಷ್ಟತೆ ಅಸಂಭವ. ಜಗದ ಯಾವ ಮೂಲೆಯಲ್ಲೂ ಅರಳಿಸಲಾಗದ ಸೌಂದರ್ಯದಾಗರ ಈ ನೆಲದ ಮಣ್ಣಿನ ಕಣ ಕಣದಲ್ಲೂ ಅರಳಿತು. ಜಗದ ಕೋಟಿ ಕಣ್ಣುಗಳು ಯುಗದ ಪರಂಪರೆಯ ನೋಡಲೆನಿಸಿ ಸಾಗರದಂತೆ ಅಪ್ಪಳಿಸಿತು, ಸಾಗರದಂತೆ ಅಪ್ಪಳಿಸಿತು. ಧನ್ಯವಾದಗಳು. ನಾಗರಾಜ್ ಕಾರ್ವಿ ಅವರಿಗೆ. ಮುಂದಕ್ಕೆ
ಒಲ್ಲಿ ಬೋಳ ಅನ್ನುವಂಥ ಕಾವ್ಯನಾಮದಿಂದ ಬರೆಯುತ್ತಿರುವಂಥ ಒಲೇರಿಯನ್ ಸಿಕ್ವೇರ ಬೋಳ ಇವರು ತಮ್ಮ ಕವಿತೆಯನ್ನು ಪ್ರಸ್ತುತಪಡಿಸುತ್ತಾರೆ. ಬಹುಭಾಷಾ ಲೇಖಕರು, ಕೃಷಿ, ಪರಿಸರ, ಸಂಪ್ರದಾಯಗಳ ಬಗ್ಗೆ ವಿಶೇಷ ಬರಹಗಳನ್ನು ಬರೀತಾ ಇದ್ದಾರೆ. ಈಗಾಗಲೇ 5 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಇದೀಗ ಒಲ್ಲಿ ಬೋಳ. ನನ್ನ ಕವನದ ಶೀರ್ಷಿಕೆ ಮೀನು ನಾನು. ಮೀನು ಹಿಡಿಯಲೆಂದು ಸೂರ್ಯ ಜಲ ಮುಟ್ಟುವ ಮೊದಲೇ ಸಿರಿಗುಂಡಿಗೆ ಬಲೆಯನ್ನು ಮೊದಲ ಸಾರಿ ಬೀಸಿದೆ. ಮೀನು ಹಿಡಿಯಲೆಂದು ಸೂರ್ಯ ಜಲ ಮುಟ್ಟುವ ಮೊದಲೇ ಸಿರಿಗುಂಡಿಗೆ ಬಲೆಯನ್ನು ಮೊದಲ ಸಾರಿ ಬೀಸಿದೆ. ಮೀನೊಂದು ಸಿಲುಕಿತು ಆದರೆ ಬೆರಗಾಗಿ ಹೊರಳಾಡಿ ಚಡಪಡಿಸಿ ಬಲೆಯ ತಳದಲ್ಲಿದ್ದ ಚಿಕ್ಕ ತೂತಿನೊಳಗಿಂದ ಪಾರಾಗಿ ಹೋಯಿತು. ಬೆರಗಾಗಿ ಹೊರಳಾಡಿ ಚಡಪಡಿಸಿ ಬಲೆಯ ತಳದಲ್ಲಿದ್ದ ಚಿಕ್ಕ ತೂತಿನಿಂದ ಪಾರಾಗಿ ಹೋಯಿತು. 2ನೇ ಬಾರಿ ಬಲೆ ಬೀಸಲು ಸವಾಲುಗಳ ಬಲೆಯೊಂದು ಮನದ ಕೆರೆಯಲ್ಲಿ ಹಾರಿ ಬಂತು. 2ನೇ ಬಾರಿ ಬಲೆ ಬೀಸಲು ಸವಾಲುಗಳ ಬಲೆಯೊಂದು ಮನದ ಕೆರೆಯಲ್ಲಿ ಹಾರಿ ಬಂತು. ಯಾರು ಬೀಸಿದರೋ ನಾನಂತೂ ಸಿಲುಕಿದೆ. ಮೀನು ಓಡುವುದೇಕೆ? ನನ್ನ ಆಹಾರವಾಗಲೆಂದೇ ಬದುಕಿರುವುದಾದರೆ ಮೀನು ಓಡುವುದೇಕೆ? ನನ್ನ ಆಹಾರವಾಗಲೆಂದೇ ಬದುಕಿರುವುದಾದರೆ ಮೀನು ಓಡುವುದೇಕೆ? ತಾನು ಹೆದರುವುದಾದರೆ ಬೇರೆ ಮೀನುಗಳನ್ನು ಅಟ್ಟಾಡಿಸಿ ತಿನ್ನುವುದಾದರೂ ಏಕೆ? ಆಹಾರ ಸರಪಳಿ ಎಂಬುದು ಇರುವುದಾದರೆ ನನಗೆ ಬಲೆ ದೋಣಿಗಳೆಂಬ ಅಸ್ತ್ರಗಳೇಕೆ? ನಾನು ಹಿಡಿಯಲಿಲ್ಲದಿದ್ದರೆ ಬೇರೊಂದು ಜೀವಿಗೆ ಆಹಾರವಾಗುವುದಾದರೆ ಮೀನಿನ ಮೇಲೆ ನನಗೆ ಕನಿಕರವೇಕೆ? ಇದು ಆಹಾರ ಪದ್ಧತಿಯೇ? ಇಲ್ಲ ನಾನು ಕ್ರೂರಿಯೇ? ಪ್ರಶ್ನೆಗಳ ಬಲೆಯಲ್ಲಿ ಮೀನಂತೂ ಸಿಲುಕಲಿಲ್ಲ, ನಾನಂತೂ ಸಿಲುಕಿದೆ. ಅವಕಾಶ ಕೊಟ್ಟದಾಗಿ ತಮಗೆ ಧನ್ಯವಾದಗಳು. ವಂದನೆಗಳು ಒಲ್ಲಿ ಬೋಳ ಇವರಿಗೆ. ಮುಂದಕ್ಕೆ ತಮ್ಮ ಕವಿತೆಯನ್ನು ಪ್ರಸ್ತುತಪಡಿಸುವವರು ಓಬನಾಥ ಕೆ ಸಾಲೆತ್ತೂರು ಇವರು. ಪ್ರಸ್ತುತ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಷನಿ ನಿಲಯಲ್ಲಿ ಸಹಾಯಕ ಕನ್ನಡ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದಂಥ ಇವರು ಕತೆ, ಕವಿತೆ, ಲೇಖನಗಳನ್ನು ಬರೆಯುವಂಥ ಆಸಕ್ತಿಯುಳ್ಳವರು. ಜೋಡು ದೈವ ತಾತ್ವಿಕ ವಿವೇಚನೆ ಎಂಬ ವಿಷಯದ ಕುರಿತು ಸದ್ಯ ಸಂಶೋಧನೆ ನಡೆಸುತ್ತಿದ್ದಾರೆ. ಇದೀಗ ಓಬನಾಥ ಕೆ ಸಾಲೆತ್ತೂರು. ಎಲ್ಲರಿಗೂ ವಂದನೆಗಳು. ಕವನದ ಶೀರ್ಷಿಕೆ ಆ 24 ಗಂಟೆ. ಪುರುಸೊತ್ತೇ ಇಲ್ಲ, ಸಮಯವಿಲ್ಲ, ಹಾಗಾದರೆ ಎಲ್ಲಿ ಹೋಯಿತು ಆ ಸಮಯ 24 ಗಂಟೆ. ಅಜ್ಜ ಅಜ್ಜಿ ಉತ್ತದ್ದು 10 ಮಕ್ಕಳ ನೆತ್ತಿ ಬೆಳೆಸಿದ್ದು ಅದುವೇ ಆ ಸಮಯದಲ್ಲಿ 24 ಗಂಟೆ. ಅದೇ ಆ ಸಮಯದಲ್ಲಿ 24 ಗಂಟೆ. ಅಜ್ಜಿ ಕತೆ, ಅಜ್ಜನ ಆಟ, ಕೋಲ, ಜಾತ್ರೆ, ಕಂಬಳ. ಎಲ್ಲರೂ ಸಂಭ್ರಮಿಸಿದ್ದು ಅದೇ ಆ ಸಮಯದಲ್ಲಿ 24 ಗಂಟೆ. ಊರೂರಿಗೆ ನಡೆದಾಡಿ ಓಡಾಡಿ ಸಂಬಂಧ ಬೆಳೆಸಿದ್ದು ಅದೇ ಆ ಸಮಯದಲ್ಲಿ 24 ಗಂಟೆ. ಅಪ್ಪನೋ ಅಮ್ಮನೋ ಪುರುಸೊತ್ತೇ ಇಲ್ಲ, ಸಮಯ ಸಾಕಾಗುವುದಿಲ್ಲ, ಬ್ಯುಸಿ ಕಣೋ ಎಂಬುದೊಂದೇ ಮಾತು. ಹಬ್ಬ ಹರಿದಿನ ಸಂಭ್ರಮಿಸಲು ಸಮಯವೇ ಇರದು. ಮಕ್ಕಳು ಟ್ಯೂಷನ್ ಹಾದಿ, ಮಾತುಕತೆ ಇಲ್ಲ. ತರಾತುರಿಯ ಓಡಾಟದಲ್ಲಿ ಅಪಘಾತವೇ ಆದದ್ದೇ ಹೆಚ್ಚು.
ತರಾತುರಿಯ ಓಡಾಟದಲ್ಲಿ ಅಪಘಾತವೇ ಆದದ್ದೇ ಹೆಚ್ಚು. ಎಲ್ಲಿದೆ ಆ ಸಮಯ? ಎಲ್ಲಿದೆ ಆ ಸಮಯ? ಅಜ್ಜ ಅಜ್ಜಿ ಕಂಡ ಮಾಯಾಲೋಕ, ಅಜ್ಜ ಅಜ್ಜಿ ಕಂಡ ಮಾಯಾಲೋಕ. ತಂದು ಕೊಡುವಿರ ಒಮ್ಮೆ ಆ 24 ಗಂಟೆಯನ್ನು, ತಂದು ಕೊಡುವಿರ ಒಮ್ಮೆ ಆ 24 ಗಂಟೆಯನ್ನು. ವಂದನೆಗಳು. ವಂದನೆಗಳು ಓಬನಾಥ್ ಅವರಿಗೆ. ಮುಂದಕ್ಕೆ ಶ್ರೀಮತಿ ವಿಜಯಲಕ್ಷ್ಮಿ ಪುರುಷೋತ್ತಮ್ ಇವರು ತಮ್ಮ ಕವಿತೆಯನ್ನು ಪ್ರಸ್ತುತಪಡಿಸುತ್ತಾರೆ. ಪಾದುವ ಪದವಿ ಪೂರ್ವ ಕಾಲೇಜು ನಂತೂರು ಇಲ್ಲಿ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಇವರು ನನ್ನೊಳಗಿನ ನಿನಗೆ ಎನ್ನುವಂಥ ಕವನ ಸಂಕಲನವನ್ನು ಈಗಾಗಲೇ ಪ್ರಕಟಿಸಿದ್ದಾರೆ. ಮುಂದೆ ಲಘು ಬರಹಗಳು, ಕವನ ಸಂಕಲನಗಳು ಸದ್ಯಕ್ಕೆ ಬಿಡುಗಡೆಯಾಗಲಿವೆ. ಇದೀಗ ವಿಜಯಲಕ್ಷ್ಮಿ ಪುರುಷೋತ್ತಮ್ ಇವರು ತಮ್ಮ ಕವಿತೆಯೊಂದಿಗೆ. ನೆರೆದಿರುವ ಸರ್ವರಿಗೂ ನಮಸ್ಕಾರಗಳು. ಕತ್ತಲೆಯ ದಾಟಿ. ಜ್ಯೋತಿಷಿ ಪಿತಗೆ ನುಡಿದ ಭವಿಷ್ಯ, ನಿದ್ರೆಯಲ್ಲಿ ಮಾತೆ ಕಂಡ ಕನಸು. ಜ್ಯೋತಿಷಿ ಪಿತಗೆ ನುಡಿದ ಭವಿಷ್ಯ, ನಿದ್ರೆಯಲ್ಲಿ ಮಾತೆ ಕಂಡ ಕನಸು. ನನಸಾಗುವ ಮುನ್ಸೂಚನೆಯೇ ಎಂಬಂತೆ ಲುಂಬಿನಿಯಲ್ಲಿ ಜನನ. ಮಾಯಾದೇವಿಯ ಒಡಲೊಳು ಉದಿಸಿ, ಮಾಯಾದೇವಿಯ ಒಡಲೊಳು ಉದಿಸಿ ಗೌತಮಿಯ ಮಡಿಲಲ್ಲಿ ಬೆಳೆದು, ಗೌತಮಿಯ ಮಡಿಲಲ್ಲಿ ಬೆಳೆದು ಸಿದ್ಧಿಯಿಂದ ಸಿದ್ಧಾರ್ಥ ಗೌತಮನಾದ. ಆಸ್ತೆಯ ಪಾಲನೆ ವೈಭೋಗದ ಅರಮನೆ, ಆಸ್ತೆಯ ಪಾಲನೆ ವೈಭೋಗದ ಅರಮನೆ. ಮಡದಿಯ ಸಾಂಗತ್ಯ ರಾಹುಲನ ಹುಟ್ಟು, ತಡೆಯಲಿಲ್ಲ ಅವನ ಸನ್ಯಾಸ. ಕದಡಿತು ಮನ ವೃದ್ಧ ರೋಗಿ ಶವಯಾತ್ರೆಯಿಂದ, ಕದಡಿತು ಮನ ವೃದ್ಧ ರೋಗಿ ಶವಯಾತ್ರೆಯಿಂದ. ಕರೆಯೊಂದು ಕಾದಿತ್ತು ಕಂಡ ಯೋಗಿಯ ಮೊಗದಿಂದ. ಹೊರಟ ನಡುರಾತ್ರಿ ಕಪಿಲೆಯ ಮಡಿಲಿಂದ, ಹೊರಟ ನಡುರಾತ್ರಿ ಕಪಿಲೆಯ ಮಡಿಲಿಂದ. ಕತ್ತಲೆಯ ದಾಟಿ ಬೆಳಕ ನರಸುತ, ಅಲೆಮಾರಿಯಂತೆ ಜ್ಞಾನವ ಹುಡುಕುತ್ತ. ಅರಳಿಮರ ದಾಸರೆಯಲ್ಲಿ ಅರಳಿ ತಂದು ಜಗದ ಬೆಳಕು, ಅರಳಿಮರ ದಾಸರೆಯಲ್ಲಿ ಅರಳಿ ತಂದು ಜಗದ ಬೆಳಕು. ವಿಶ್ವಕ್ಕೆ ಹರಡಲು ಶಾಂತಿಯ ಕಡಲು, ವಿಶ್ವಕ್ಕೆ ಹರಡಲು ಶಾಂತಿಯ ಕಡಲು. ಅಹಿಂಸೆಯ ಒಡಲು ಸಾರಿತು ಮಾನವೀಯತೆಯ ನೆರಳು, ಅಹಿಂಸೆಯ ಒಡಲು ಸಾರಿತು ಮಾನವೀಯತೆಯ ನೆರಳು. ಅವಕಾಶ ಕಲ್ಪಿಸಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು ವಿಜಯಲಕ್ಷ್ಮಿ ಪುರುಷೋತ್ತಮ್ ಅವರಿಗೆ. ಮುಂದಕ್ಕೆ ವಿದ್ಯಾರ್ಥಿ ಕವಿಗಳು ತಮ್ಮ ಕವಿತೆಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಕೆನರಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ, ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಅಭಿರಾಮ ಇವರು ಇದೀಗ ತಮ್ಮ ಕವಿತೆಯೊಂದಿಗೆ. ನನ್ನ ಕವಿತೆಯ ಶೀರ್ಷಿಕೆ ಪ್ರಕೃತಿ ಮತ್ತು ಜೀವನ. ಹರಡುತ್ತಿರುವ ಕತ್ತಲೆಯನ್ನು ಒತ್ತಿ ತಂಪಾದ ಬೆಳಕನ್ನು ಬಿತ್ತಿ, ಹರಡುತ್ತಿರುವ ಕತ್ತಲೆಯನ್ನು ಒತ್ತಿ ತಂಪಾದ ಬೆಳಕನ್ನು ಬಿತ್ತಿ. ಸಾಗರದಲೆಗಳ ಎತ್ತಿ ರಸಿಕರ ಪ್ರೇಮದ ಕತ್ತಿ, ಸಾಗರದಲೆಗಳ ಎತ್ತಿ ರಸಿಕರ ಪ್ರೇಮದ ಕತ್ತಿ. ಜಗಕ್ಕೆ ಕಣ್ಣಾಗಿಹನು ಶಶಿರಾಯ, ಕತ್ತಲೆಯಾಗಲು ಜಾರುವನು ಸೂರ್ಯ ನೀರೊಳಗೆ, ಕತ್ತಲೆಯಾಗಲು ಜಾರುವನು ಸೂರ್ಯ ನೀರೊಳಗೆ. ಸೂರ್ಯನ ಸೆಖೆಗೆ ತಂಪಾಗಿಹುದು ನೀರು, ಸೂರ್ಯನ ಸೆಖೆಗೆ ತಂಪಾಗಿಹುದು ನೀರು. ಬೆಳಕು ಮರೆಯಾಗಲು ಮೆರೆಯುವುದು ಅಂಧಕಾರ, ಬೆಳಕು ಮರೆಯಾಗಲು ಮೆರೆಯುವುದು ಅಂಧಕಾರ. ಕತ್ತಲ ತುಳಿದು ಮತ್ತೆ ಏಳುವನು ಭಾನು, ಕತ್ತಲ ತುಳಿದು ಮತ್ತೆ ಏಳುವನು ಭಾನು. ಕಹಿಯಲ್ಲಿಯೂ ಸುಖದ ಅನುಭವವಿರದೇನು, ಕಹಿಯಲ್ಲಿಯೂ ಸುಖದ ಅನುಭವವಿರದೇನು. ನಿಶೆಯಾಗಲು ನಶೆ ಏರಿಸುವ ಜನ, ನಿಶೆಯಾಗಲು ನಶೆ ಏರಿಸುವ ಜನ. ಮೂಕ ಪ್ರಾಣಿಗೆ ಕಲ್ಲೆಸೆಯುವವನ, ಮೂಕ ಪ್ರಾಣಿಗೆ ಕಲ್ಲೆಸೆಯುವವನ. ಮರ್ಮಕ್ಕೆ ತಾಗುವಂತೆ ಒಂದು ದಿನ ಕಾಲವೇ ಕಲಿಸುವುದು ಪಾಠವನ್ನ. ಮೂಕ ಪ್ರಾಣಿಗೆ ಕಲ್ಲೆಸೆಯುವವನ ಮರ್ಮಕ್ಕೆ ತಾಗುವಂತೆ ಒಂದು ದಿನ ಕಾಲವೇ ಕಲಿಸುವುದು ಪಾಠವನ್ನ. ಭಗವಂತನಿಗೆ ತಪ್ಪಲಿಲ್ಲ ಭುವಿಯೊಳು ಕದನ, ಬಾಳಬೇಕು ಬದುಕನು ಮಾಡದೆ ಯಾರಿಗೂ ಹಾನಿಯನು, ಬಾಳಬೇಕು ಬದುಕನು ಮಾಡದೆ ಯಾರಿಗೂ ಹಾನಿಯನು. ಭವದಳು ಆಚರಿಸಬೇಕು ಉತ್ತಮವನು, ಭವದಳು ಆಚರಿಸಬೇಕು ಉತ್ತಮವನು. ಸೇರಲು ಈ ಆತ್ಮ ಪರಮಾತ್ಮನನು, ಸೇರಲು ಈ ಆತ್ಮ ಪರಮಾತ್ಮನನು. ಜೀವನದ ಗುಟ್ಟು ಸದಾ ಕಾಡುವುದು ಎನ್ನನು. ಧನ್ಯವಾದಗಳು. ಇವರಿಗೆ ಮುಂದಕ್ಕೆ ಸಂತ ಆಗ್ನೆಸ್ ಕಾಲೇಜಿನ ವಿದ್ಯಾರ್ಥಿನಿ ದೀಪ್ತಿ ಬಿ ಇವರು ತಮ್ಮ ಕವಿತೆಯೊಂದಿಗೆ. ನನ್ನ ಕವನದ ಶೀರ್ಷಿಕೆ ಮಳೆಗಾಗಿ ಕಾದಿದೆ ಧರಣಿ.
ಧಗಧಗನೆ ಸುಡುತ್ತಿರುವ ಬಿಸಿಲ ಬೇಗೆಯಿಂದ ಧಗಧಗನೆ ಸುಡುತ್ತಿರುವ ಬಿಸಿಲ ಬೇಗೆಯಿಂದ ಕಾದು ಕಾದು ಸುಡುತ್ತಲಿರುವೆನಾ. ಧಗಧಗನೆ ಸುಡುತ್ತಿರುವ ಬಿಸಿಲ ಬೇಗೆಯಿಂದ ಕಾದು ಕಾದು ಸುಡುತ್ತಲಿರುವೆನಾ. ಸದಾ ಪಚ್ಚೆಯಂತಿದ್ದ ನಾನು ಬೆಂದು ಬಿರುಕಾಗಿರುವೆ. ಸದಾ ಪಚ್ಚೆಯಂತಿದ್ದ ನಾನು ಬೆಂದು ಬಿರುಕಾಗಿರುವೆ. ಹಸಿರು ವರ್ಣಗಳಿಂದ ಕಂಗೊಳಿಸುತ್ತಿದ್ದ ಪರಿಸರವು ಹಸಿರು ವರ್ಣಗಳಿಂದ ಕಂಗೊಳಿಸುತ್ತಿದ್ದ ಪರಿಸರವು ಇಂದು ಬಿಸಿಲಿಗೆ ಬೆಂದು ಕಳೆದುಕೊಂಡಿವೆ ತಮ್ಮ ಸ್ವರೂಪವ. ಇಂದು ಬಿಸಿಲಿಗೆ ಬೆಂದು ಕಳೆದುಕೊಂಡಿವೆ ತಮ್ಮ ಸ್ವರೂಪವ. ತಂಗಾಳಿಯನ್ನು ಬೀಸುತ್ತಲಿದ್ದ ವಾಯುಮಂಡಲವಿಂದು ಬೀಸುತ್ತಲಿದೆ ಬೆಚ್ಚನೆಯ ಬಿಸಿವಾಯುವನು. ತಂಗಾಳಿಯನ್ನು ಬೀಸುತ್ತಲಿದ್ದ ವಾಯುಮಂಡಲವಿಂದು ಬೀಸುತ್ತಲಿದೆ ಬೆಚ್ಚನೆಯ ಬಿಸಿವಾಯುವನು. ಸದಾ ತುಂಬಿ ತುಳುಕುತ್ತಿದ್ದ ನದಿ ಸಾಗರಗಳಿಂದು ಬರಡಾಗಿವೆ ಮಳೆ ಹನಿ ಕಾಣದೆಂದು. ಸದಾ ತುಂಬಿ ತುಳುಕುತ್ತಿದ್ದ ನದಿ ಸಾಗರಗಳಿಂದು ಬರಡಾಗಿವೆ ಮಳೆ ಹನಿ ಕಾಣದೆಂದು. ಓ ಮಳೆಯೇ, ಸಕಲ ಜೀವರಾಶಿಗಳು ಕಾಯುತ್ತಲಿರುವರು ನಿನಗಾಗಿ, ಸುರಿದು ಬಾ ಮಳೆಯಾಗಿ. ಓ ಮಳೆಯೇ, ಸಕಲ ಜೀವರಾಶಿಗಳು ಕಾಯುತ್ತಲಿರುವರು ನಿನಗಾಗಿ, ಸುರಿದು ಬಾ ಮಳೆಯಾಗಿ. ತೀರಿಸು ನೀ ದಾಹವನು, ರಕ್ಷಿಸು ಈ ಸಮಷ್ಟಿಯನು. ತೀರಿಸು ನೀ ದಾಹವನು, ರಕ್ಷಿಸು ಈ ಸಮಷ್ಟಿಯನು. ಧನ್ಯವಾದಗಳು. ಕೃತಜ್ಞತೆಗಳು ದೀಪ್ತಿಯವರಿಗೆ. ಇದೀಗ ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜಿನ ವಿದ್ಯಾರ್ಥಿ ಶಿವಪ್ರಸಾದ್ ಬೋಳಂತೂರು ಇವರು ತಮ್ಮ ಕವಿತೆಯನ್ನು ಪ್ರಸ್ತುತಪಡಿಸ್ತಾರೆ. ನಮಸ್ಕಾರ. ನನ್ನ ಹೆಸರು ಶಿವಪ್ರಸಾದ್ ಬೋಳಂತೂರು. ತೃತೀಯ BA ಪತ್ರಿಕೋದ್ಯಮ ವಿಭಾಗದಲ್ಲಿ ವ್ಯಾಸಂಗ ನಡೆಸ್ತಾ ಇದ್ದೇನೆ. ಜಗತ್ತಿನಲ್ಲಿ ಎಲ್ಲವೂ ಸುಳ್ಳಂತೆ, ಆದರೆ ಸಾವು ಅನ್ನುವಂಥದ್ದು ಅದು ಕಠೋರವಾದಂತಹ ಸತ್ಯ. ಹಾಗಾಗಿ ನನ್ನ ಕವನದ ಶೀರ್ಷಿಕೆ ಸಾವಿನ ನಾದ. ನಿದಿರೆ ಮದಿರೆ ತುಂಬಿದ ಗಾಜ ಶೀಶೆಯಲ್ಲಿ ಅಮೃತಪಾನವ ತುಂಬದೆ ಕುಳಿತೆ. ನಿದಿರೆ ಮದಿರೆ ತುಂಬಿದ ಗಾಜ ಶೀಶೆಯಲ್ಲಿ ಅಮೃತಪಾನವ ತುಂಬದೆ ಕುಳಿತೆ. ಬಿದಿರ ಕದಿರ ಹೊತ್ತಿಹ ಮೂಸೆ ಬೆರಕೆಯಲ್ಲಿ ಪ್ರೇಮ ಸಾರವ ಬೆರೆಸಲು ಮರೆತೆ. ಬಿದಿರ ಕದಿರ ಹೊತ್ತಿಹ ಮೂಸೆ ಬೆರಕೆಯಲ್ಲಿ ಪ್ರೇಮ ಸಾರವ ಬೆರೆಸಲು ಮರೆತೆ. ತಂತಿ ಮೀಟಿದ ತರಂಗ ಅಲೆಗಳು ಕಿವಿಯ ಪಟಲವ ಮುತ್ತಿತು. ತಂತಿ ಮೀಟಿದ ತರಂಗ ಅಲೆಗಳು ಕಿವಿಯ ಪಟಲವ ಮುತ್ತಿತು. ಪಟದ ದಾರದ ಧಾರ ಕಳಚಳು ಕವಿಯ ಜಠರವ ಕುತ್ತಿತು. ಪಟದ ದಾರದ ಧಾರ ಕಳಚಳು ಕವಿಯ ಜಠರವ ಕುತ್ತಿತು. ನಿದಿರೆ ಮದಿರೆ ತುಂಬಿದ ಗಾಜ ಶೀಶೆಯಲ್ಲಿ ಅಮೃತಪಾನವ ತುಂಬದೆ ಕುಳಿತೆ. ಬಿದಿರ ಕದಿರ ಹೊತ್ತಿಹ ಮೂಸೆ ಬೆರಕೆಯಲ್ಲಿ ಪ್ರೇಮ ಸಾರವ ಬೆರೆಸಲು ಮರೆತೆ. ನಿನ್ನ ನೋಡುತ್ತಾ ಕುಳಿತ ಜಾಗವು ತಂಪು ಗಾಳಿಗೆ ಕಣ್ಣು ಮುಚ್ಚಿದೆ. ನಿನ್ನ ನೋಡುತ್ತಾ ಕುಳಿತ ಜಾಗವು ತಂಪು ಗಾಳಿಗೆ ಕಣ್ಣು ಮುಚ್ಚಿದೆ. ಅಭಯ ಹಸ್ತವ ತೋರು ಎನ್ನುತ್ತಾ ರೆಪ್ಪೆ ಮೂಗಿಗೆ ಗಾಳಿ ಬೀಸಿದೆ. ಅಭಯ ಹಸ್ತವ ತೋರು ಎನ್ನುತ್ತಾ ರೆಪ್ಪೆ ಮೂಗಿಗೆ ಗಾಳಿ ಬೀಸಿದೆ. ನಿದಿರೆ ಮದಿರೆ ತುಂಬಿದ ಗಾಜ ಶೀಶೆಯಲ್ಲಿ ಅಮೃತಪಾನವ ತುಂಬದೆ ಕುಳಿತೆ. ಬಿದಿರ ಕದಿರ ಹೊತ್ತಿಹ ಮೂಸೆ ಬೆರಕೆಯಲ್ಲಿ ಪ್ರೇಮ ಸಾರವ ಬೆರೆಸಲು ಮರೆತೆ. ನೀ ಪ್ರೇಮ ಸಾರವ ಬೆರೆಸಲು ಮರೆತೆ. ಧನ್ಯವಾದಗಳು. ವಂದನೆಗಳು ಶಿವಪ್ರಸಾದ್ ಅವರಿಗೆ. ಮುಂದಕ್ಕೆ ಸುರತ್ಕಲ್ ಗೋವಿಂದಾಸ್ ಕಾಲೇಜಿನ ವಿದ್ಯಾರ್ಥಿ ಮನೀಶ್ ಡಿ ಶೆಟ್ಟಿ ಇವರು ತಮ್ಮ ಕವಿತೆಯನ್ನು ಪ್ರಸ್ತುತಪಡಿಸ್ತಾರೆ. ಕವಿತೆಯ ಶೀರ್ಷಿಕೆ ಏನಂತೇಳಿದರೆ ಅಮ್ಮ. ಹೆತ್ತಳು ಅವಳು ಪ್ರೀತಿ ಕೊಟ್ಟು ನವ ಮಾಸನೊಂದು. ಹೆತ್ತಳು ಅವಳು ಪ್ರೀತಿ ಕೊಟ್ಟು ನವ ಮಾಸನೊಂದು. ಉಸಿರಿಗೆ ಜೀವ ಕೊಡುವಳು ತೊಟ್ಟಿಲ ತೂಗಲೆಂದು. ಮೊದಲ ಬಾರಿಗೆ ನಗುವಳು ಅವಳು ನಾವು ಅಳುವುದ ಕಂಡು. ಕೊಟ್ಟಳು ಜನ್ಮವ ಜನನಿ ಕಣ್ಣೀರಿನಲ್ಲಿ ಮಿಂದು. ಉಣಿಸುವಳು ಅಮೃತವ ಲಾಲಿ ಹಾಡನಿಟ್ಟು. ಉಣಿಸುವಳು ಅಮೃತವ ಲಾಲಿ ಹಾಡನಿಟ್ಟು. ಎಷ್ಟು ಹೇಳಲಿ ನಿನ್ನ ಬಗ್ಗೆ ಸಾಲದು ಪದಗಳ ನಿಘಂಟು. ಪೆಟ್ಟು ನೀಡಿ ಪ್ರೀತಿ ಮಾಡಿ ಕೊಟ್ಟೆ ಕೈತುತ್ತು. ತಪ್ಪು ಮಾಡಿದಾಗ ನೀಯಾದೆ ಕಾಳಿ ಒಂದೊತ್ತು. ಮತ್ತೆ ಆದೆ ಅನ್ನಪೂರ್ಣೆ ಕೊಡುತ್ತ ಕೈತುತ್ತು. ನಿನ್ನ ವರ್ಣಿಸಲು ಸಾಲದು ನನಗೆ 3 ಹೊತ್ತು. ನೀನೇ ಹೇಳು ಹೇಗೆ ಬದುಕಲಿನ ನಿನ್ನ ಬಿಟ್ಟು. ನೀನೇ ಹೇಳು ಹೇಗೆ ಬದುಕಲಿನ ನಿನ್ನ ಬಿಟ್ಟು. ನಿನ್ನ ಮುಂದೆ ಕಡಿಮೆಯೇ ಆ ಸಾಗರದ ಮುತ್ತು. ಹತ್ತೂರ ಸುತ್ತಿ ಹುಡುಕಿದೆ ದೇವನಿರುವನೆಂದು. ಹತ್ತೂರ ಸುತ್ತಿ ಹುಡುಕಿದೆ ದೇವರಿರುವನೆಂದು. ನೆನಪೇ ಆಗಲಿಲ್ಲ ನೀ ಕಣ್ಣ ಮುಂದೆಯೇ ಇರುವೆ ಎಂದು. ಕಂಡ ದೇವರಿಗೆ ಕೈ ಮುಗಿದಾಗಲೂ ಅರಿಯದೇ ಹೋದೆನ. ಆ ದೇವರು ಕೂಡ ಕೈ ಮುಗಿಯುವುದು ತನ್ನ ತಾಯಿಗೆಂದು. ಮರಳಿ ಬಂದೆನು ತಾಯಿ ನಿನ್ನ ಪಾದದೆಡೆಗೆ ನೀನೇ ಸಲಹೆಂದು. ಅಮ್ಮ ಹೇಗೆ ಬಣ್ಣಿಸಲಿ ನಿನ್ನನ್ನು, ನೀನೇ ನನ್ನ ಜಗತ್ತು ಬಿಟ್ಟುಕೊಡಲಾಗದ ಸಂಪತ್ತು. ಧನ್ಯವಾದಗಳು. ವಂದನೆಗಳು ಮನೀಶ್ ಅವರಿಗೆ. ಕವಿತೆಗಳ ವಾಚನವನ್ನು ಕೇಳಿದೆವು. ಇದೀಗ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡವಂಥವರು ಉಮೇಶ್ ಕಾರಂತ್ ಅವರು.
ಹಿರಿಯ ಕವಿಯಾಗಿ ಗುರುತಿಸಿಕೊಂಡಂಥ ವಾ ಉಮೇಶ್ ಕಾರಂತಿಯವರು ಸೈಂಟ್ ಆನ್ಸ್ ಡಿ.ಎಡ್ ಕಾಲೇಜ್ ಮಂಗಳೂರು ಇಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದವರು. ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಒಡೆಯರ ಹೋಬಳಿ ಗ್ರಾಮದವರು. ಮಂಗಳೂರಿನಲ್ಲಿ ಬಂದು ನೆಲೆಸಿದ ಬಳಿಕ ಮಂಗಳೂರಿನವರೇ ಆಗಿದ್ದು ಕಾವ್ಯ ಕ್ಷೇತ್ರದಲ್ಲಿ ತಮ್ಮನ್ನು ಗುರುತಿಸಿಕೊಂಡವರು. ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ಹೆಚ್ಚಿನ ಆಸಕ್ತಿ ಪರಿಶ್ರಮ ಹೊಂದಿದ್ದು ನಿರಂತರ ಅಭ್ಯಾಸವನ್ನು ರೂಢಿಸಿಕೊಂಡವರು. ಭಾವಯಾನ ಕವನ ಸಂಕಲನ, ಹನಿ ಹನಿ ತುಡಿತ, ಹನಿ ಕವನ ಸಂಕಲನ, ಒಡಲ ತುಡಿತ ಅನ್ನುವಂಥ ಸಂಪಾದಿತ ಕೃತಿ, ವ್ಯಾಳಿ ಅನ್ನುವಂಥ ಸಂಕ್ಷೇಪಿತ ಮಲಯಾಳಂ ಕಾದಂಬರಿ ಇವರ ಪ್ರಕಟಿತ ಪ್ರಮುಖ ಕೃತಿಗಳು. NCERT ವತಿಯಿಂದ ಪ್ರಬಂಧದಲ್ಲಿ ಸೃಜನಶೀಲತೆ ಅನ್ನುವಂಥ ಸಂಶೋಧನಾ ಪ್ರಬಂಧಕ್ಕೆ ರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದಿದ್ದಾರೆ. ನವಕರ್ನಾಟಕದಿಂದ ರಾಜ್ಯ ಮಟ್ಟದ ವಿಮರ್ಶಾ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆಕಾಶವಾಣಿ ಮಂಗಳೂರು, ಸಮುದಾಯ ಕೇಂದ್ರ ಮಣಿಪಾಲ, ರೇಡಿಯೋ ಸಾರಂಗ್ ಇಲ್ಲೆಲ್ಲ ಕಾರ್ಯಕ್ರಮಗಳನ್ನು ನೀಡ್ತಾ ಸಾಹಿತ್ಯದ ವಿವಿಧ ಮುಖಗಳಲ್ಲಿ ಗುರುತಿಸಿಕೊಂಡವರು. ನಾಡು ಮತ್ತು ಹೊರನಾಡಿನ ಪತ್ರಿಕೆಗಳಲ್ಲಿ ಕೂಡ ತಮ್ಮ ಬರಹಗಳ ಮೂಲಕ ಗುರುತಿಸಿಕೊಂಡವರು. ಇವತ್ತಿನ ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ವಾ ಉಮೇಶ್ ಕಾರಂತ್ ಅವರು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನಾಡಿ ತಮ್ಮ ಕವಿತೆಯನ್ನು ಪ್ರಸ್ತುತಪಡಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಗೌರವಾನ್ವಿತ ಸರ್ವಾಧ್ಯಕ್ಷರೇ, ಕವಿ ಮಿತ್ರರೇ, ಸಹೃದಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರಿಗಿಂತ ಕಿರಿಯರಲ್ಲಿ ಕಿರಿಯನಾಗಿ ಮೊದಲಿಗೆ ತಲೆ ಭಾಗಿಸ್ತೇನೆ. ಈ ಇಳಿ ಹಗಲಿನಲ್ಲಿ ನಡೆದ ಕವಿಗೋಷ್ಠಿಯ ಅಂತ್ಯದಲ್ಲಿ ಕವಿಗಳು ತಮ್ಮ ಕಾವ್ಯ ಪ್ರಸವದಿಂದ ಹೊರಬಂದಿದ್ದರೆ ತಾವೆಲ್ಲರೂ ರಸೋತ್ಕರ್ಷದಲ್ಲಿ ತೇಲಾಡಿದ್ದೀರಿ ಎಂದು ನಂಬಿರುತ್ತೇನೆ. ನಾನು ಮಾತ್ರ ರಸಗ್ರಾಹಿಯಾಗಿದ್ದೇನೆ. ಈ ಚೌಕಟ್ಟಿನಲ್ಲಿ ಇಲ್ಲಿನ ಕವಿಗಳು ಹೆತ್ತು ಹೊತ್ತ ಕವನ ಕೂಸುಗಳನ್ನು ತಮ್ಮ ಮಡಿಲಿಗೆ ಇಟ್ಟಿರುವರು. ಅದು ಅವರ ಉಸಿರು, ಬಸಿರು, ಚೈತನ್ಯ, ನುಡಿ ನಡೆಗಳ ಸಾಕ್ಷಿ ಕೂಸು. ಅದು ಅವರದೇ ಆದ ಸುರ ಸುಂದರಾಂಗ ಪುಟ್ಟ ಪುಟ್ಟ ಮಕ್ಕಳು. ಅವರೆಲ್ಲರಿಗೂ ಅಭಿನಂದನೆಗಳು. ಈ ಹಿನ್ನೆಲೆಯಲ್ಲಿ ಕವಿ DVಜಿಯವರ ಮಂಕುತಿಮ್ಮನ ಕಗ್ಗದ ಸಾಲುಗಳನ್ನು ತಮ್ಮ ಮುಂದಿಡ್ತಾ ನನ್ನ ಮಾತಿಗೆ ಮುನ್ನುಡಿ ಹೇಳಬಯಸ್ತೇನೆ. ಹೊಸ ಚಿಗುರು ಹಳೆಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವ ದೊಡೆಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಹೌದು, ಪ್ರತಿಯೊಂದು ಕವಿತೆಯ ಸೃಷ್ಟಿಯಲ್ಲಿ 2 ಧರ್ಮಗಳಿರುತ್ತವೆ. ಒಂದು ಜೀವನ ಧರ್ಮ, ಇನ್ನೊಂದು ಸಾಹಿತ್ಯ ಧರ್ಮ. ಇವೆರಡರ ಯೋಗ ಸಂಯೋಗ ಸಂಪರ್ಕದಿಂದ ಕಾವ್ಯ ಹುಟ್ಟುತ್ತದೆ. ಅಂತೆಯೇ ಈ ಕಾವ್ಯತೆಯ ಸೃಷ್ಟಿಯ ಹಿನ್ನೆಲೆಯಲ್ಲಿ ಕಾವ್ಯ ಪರಂಪರೆಯೂ ನಮ್ಮೆಲ್ಲರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇದ್ದಕ್ಕಿದ್ದಂತೆ ಯಾರೂ ಕವಿಯಾಗಲಾರರು, ಬರೆದದೆಲ್ಲವೂ ಉತ್ತಮ ಕವಿತೆಯಾಗಲಾರದು. ಈ ನಿಟ್ಟಿನಲ್ಲಿ ನಮ್ಮ ಸಾಹಿತ್ಯ ಕೃಷಿಗಳತ್ತ ನಾವೇ ಒಂದಿಷ್ಟು ಆತ್ಮಾವಲೋಕನ ನಿತ್ಯ ಮಾಡಿಕೊಳ್ಳಬೇಕಾಗಿದೆ, ಪ್ರಶ್ನಿಸಿಕೊಳ್ಳಬೇಕಾಗಿದೆ. ನಮ್ಮ ಕವನ ಎಂಬ ಲಿಪಿಶಾಸ್ತ್ರದ ಹಿಂದೆ ನಾವು ಒಂದಿಷ್ಟು ಅಧ್ಯಯನ ಮಾಡಿಕೊಂಡಿದ್ದೇವೆಯೇ? ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡಕ್ಕೆ ಸಂಬಂಧಿಸಿದ ಸಾಹಿತ್ಯದ ಅಭ್ಯಾಸದಲ್ಲಿ ನಾವು ನಿರಂತರವಾಗಿ ತೊಡಗಿಸಿಕೊಂಡಿದ್ದೇವೆಯೇ? ನವೋದಯ, ನವ್ಯ, ಬಂಡಾಯ, ಜಾನಪದ, ಚುಟುಕು ಸಾಹಿತ್ಯದ ಪ್ರಕಾರಗಳಲ್ಲಿ ಅವುಗಳಲ್ಲಿ ನಾವು ಒಂದಿಷ್ಟು ಸತತವಾಗಿ ಅಭ್ಯಾಸ ಮಾಡುತ್ತಾ ಇದ್ದೇವೆ. ಇವೆಲ್ಲದರ ಅಂತ್ಯದಲ್ಲಿ ನಮ್ಮ ಪ್ರೀತಿಯ ಸಾಹಿತ್ಯದ ವಿಭಾಗದ ಆಯ್ಕೆಯಲ್ಲಿ ಸಮರ್ಪಣಾ ಭಾವದಿಂದ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆಯೇ, ನಮ್ಮದಾಗಿಸಿಕೊಂಡಿದ್ದೇವೆಯೇ ಎಂಬ ಪ್ರಶ್ನೆ. ಅಲ್ಲಿಯೂ ನಿತ್ಯ ಕ್ರಿಯಾಶೀಲವಾಗಿ ನಾವು ಆರಿಸಿಕೊಂಡ ಕಾವ್ಯ ಪ್ರಕಾರದಲ್ಲಿ ಸದಾ ಅಭ್ಯಾಸ ಸ್ವಾಧ್ಯಯನ ಮಾಡಿಕೊಂಡು ಮುಂದುವರಿತಿದ್ದೇವೆಯೇ ಎಂಬುದು ಚಿಂತನಾರ ವಿಚಾರ, ಪ್ರಶ್ನೆ. ಹಾಗಿಲ್ಲದಿದ್ದರೆ ನಾವು ಬರೆಯುವ ಸಾಹಿತ್ಯ ಕೃತಿಯಲ್ಲಿ ನಮ್ಮ ಛಾಪು ಇರುವುದಿಲ್ಲ. ಸೃಜನಶೀಲತೆಗೆ ಅರ್ಥ ಇನ್ನೆಲ್ಲಿದೆ? ಇರುವುದಿಲ್ಲ.
ಇನ್ನು ಇತ್ತೀಚಿನ ಕವಿಗೋಷ್ಠಿಲಿನ ಕವನ ವಾಚನವಿರಲಿ, ಗಾಯನವಿರಲಿ, ಅದರಲ್ಲೂ ಒಂದಿಷ್ಟು ನಮ್ಮಂಥ ಕವಿಗಳು ತಕ್ಕ ಮಟ್ಟಿಗಾದರೂ ಪೂರ್ವ ತಯಾರಿ ನಡೆಸುತ್ತಿದ್ದೇವೆಯೇ? ಬರೆದುದನ್ನು ತಿದ್ದಿ ತೀಡಿ ಓದಿ ಹಾಡಿ ಅಭ್ಯಾಸ ಮಾಡುತ್ತಿದ್ದೇವೆಯೇ? ಯಾರ ಮುಂದಿಲ್ಲದಿದ್ದರೂ ಪರವಾಗಿಲ್ಲ, ಕನ್ನಡಿಯ ಮುಂದೆಯಾದರೂ ಈ ತರಬೇತಿ ನಡೆದಿದೆಯೇ? ನಮ್ಮನ್ನು ನಾವು ಮಾಡಿಕೊಳ್ಳುತ್ತಿದ್ದೇವೆಯೇ? ಈ ಎಲ್ಲ ಪ್ರಶ್ನೆಗಳನ್ನು ನಮಗೆ ನಾವೇ ಹಾಕಿಕೊಳ್ಳಬೇಕಾಗಿದೆ. ಅದಕ್ಕೆ ತಕ್ಕ ಉತ್ತರವನ್ನು ಪಾರದರ್ಶಕವಾಗಿ ನಮಗೆ ನಾವೇ ಕಂಡುಕೊಳ್ಳಬೇಕಾಗಿದೆ. ಆಗಲೇ ಒಂದರ್ಥದಲ್ಲಿ ನಾವು ಬರೆದ ಓದಿದ ಕವಿತೆಯ ಬಗ್ಗೆ ನಮ್ಮಲ್ಲಿ ಒಂದು ತರಹದ ಸಂತೃಪ್ತ ಭಾವ ಹೊಮ್ಮುತ್ತದೆ, ಚಿಮ್ಮುತ್ತದೆ. ಎದುರಿದ್ದ ಪ್ರೇಕ್ಷಕರನ್ನು ಆಗಲೇ ಮುಟ್ಟುವುದು, ತಟ್ಟುವುದು. ಅದಕ್ಕೆಂದೇ ನಮಗೆ ಕವಿ ಕಾವ್ಯ ಪರಂಪರೆಯ ಅಧ್ಯಯನ ಇಂದು ತುರ್ತು ಅಗತ್ಯವಾಗಿದೆ ಎನ್ನುವುದು ನನ್ನ ಅನಿಸಿಕೆ. ಕೊನೆಗೊಂದು ನನ್ನ ಕವಿತೆ, ಶೀರ್ಷಿಕೆ ಕವಿತೆ. ಹೂವಿನಂಥ ಮನಸೇ ನಿನದೆಂಥ ಭಾವ ಸೊಗಸೆ, ಹೂವಿನಂಥ ಮನಸೇ ನಿನದೆಂಥ ಭಾವ ಸೊಗಸೆ, ಚೆಲ್ಲುತ್ತ ನೀರಿಗೆ ಮೀರಿ ಮೀರಿ ಕೈ ಬಳೆಯ ನಾದವೋ ಸಿರಿ ಸಿರಿ, ಹೂವಿನಂಥ ಮನಸೇ ನಿನದೆಂಥ ಭಾವ ಸೊಗಸೆ, ಎಲ್ಲಿಂದಲೋಡಿ ಬಂದೆ ನನ್ನೆದುರು ಯಾಕೋ ನಿಂದೆ, ಎಲ್ಲಿಂದಲೋಡಿ ಬಂದೆ ನನ್ನೆದುರು ಯಾಕೋ ನಿಂದೆ, ಉತ್ತರವೇ ಇರದ ಪ್ರಶ್ನೆ ರತ್ಕುಕ್ಷಿಯೊಳಗೆ ಮಾಡಿ ಸನ್ನೆ, ಹೂವಿನಂಥ ಮನಸೇ ನಿನದೆಂಥ ಭಾವ ಸೊಗಸೆ, ಹದವಾದ ಒಡಲೆ ನಿನದು ಹಾಡಾಗಿ ಮಿಂಚಿ ಮೆರೆದು, ಹದವಾದ ಒಡಲೆ ನಿನದು ಹಾಡಾಗಿ ಮಿಂಚಿ ಮೆರೆದು, ಮೈಮನಕ್ಕೆ ತನಿಯ ನೆರೆದು ತಲೆಯಾಡಿಸಿದಂಥ ಕವಿತೆ ಇನಿದು, ಹೂವಿನಂಥ ಮನಸೇ ನಿನದೆಂಥ ಭಾವ ಸೊಗಸೆ, ನಿನದೆಂಥ ಭಾವ ಸೊಗಸೆ. ವಂದನೆಗಳು. ವಂದನೆಗಳು ಉಮೇಶ್ ಕಾರಂತ್ ಅವರಿಗೆ. ಮುಂದಕ್ಕೆ ಸಮ್ಮೇಳನಾಧ್ಯಕ್ಷರಾದಂಥ ಡಾಕ್ಟರ್ ದಾಮೋದರ್ ಶೆಟ್ಟಿಯವರು ಬಂದಿರುವಂಥ ಎಲ್ಲ ಕವಿಗಳಿಗೆ ಪುಸ್ತಕ ಸ್ಮರಣಿಕೆ ಮತ್ತು ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಿದ್ದೇನೆ. ಇದೀಗ ಧನ್ಯವಾದ ಸಮರ್ಪಣೆ. ವಿದ್ವಾನ್ ಚಂದ್ರಶೇಖರ್ ನಾವಡ್ ಅವರು ಧನ್ಯವಾದವನ್ನು ಸಮರ್ಪಿಸ್ತಿದ್ದಾರೆ. ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಉಮೇಶ್ ಕಾರಂತ ಇವರಿಗೆ ನಮ್ಮ ಸಮ್ಮೇಳನದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಭಾಗವಹಿಸಿದಂತಹ ಎಲ್ಲ ಹಿರಿಯ ಕಿರಿಯ ಕವಿಗಳಿಗೆ ಸಹ ನಮ್ಮ ಸಮ್ಮೇಳನದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈಗ ಶ್ರೀ ಮೈಮ್ ರಾಮದಾಸ್ರವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರಿಂದ 10 ನಿಮಿಷಗಳ ಕಾಲದ ರಂಗಗೀತೆಗಳು. ರಂಗಭೂಮಿಯ ದೊಡ್ಡ ಹೆಸರು ಮೈಮ್ ರಾಮದಾಸ್ರವರು, ಅವರಿಂದ ಈಗ ರಂಗಗೀತೆ. ವೇದಿಕೆಗೆ ಬರಬೇಕು ಎಂದು ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬನ್ನಿ. ಅಪರ ಜಿಲ್ಲಾಧಿಕಾರಿಯವರು ಪರಂಪರೆಯ ರಂಗಗೀತೆಗಳಲ್ಲಿ ಹಾಡುವ ಹಾಡಿನೊಂದಿಗೆ ಆರಂಭ ಮಾಡ್ತಾ ಇದ್ದೇನೆ. ಶರಣೋ ಶರಣು ಹೇಳೋರೆ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ, ಸಣ್ಣ ಹುಡುಗರು ನಾವು ಬಣ್ಣಕ್ಕೆ ಹೆದರೋರು, ಚೆನ್ನಾಗಿ ಕೇಳಿರಿ ನಮ್ಮ ಕವನ, ಸಣ್ಣ ಹುಡುಗರು ನಾವು ಬಣ್ಣಕ್ಕೆ ಹೆದರೋರು, ಚೆನ್ನಾಗಿ ಕೇಳಿರಿ ನಮ್ಮ ಕವನ,
ಶರಣು ಹೇಳೋರೆ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ. ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ, ಸದ್ದು ಗದ್ದಲ ಮಾಡಬೇಡ್ರಿ ಆಟದೊಳಗ, ಗದ್ದಲ ಮಾಡಬೇಡ್ರಿ ಆಟದೊಳಗ. ನಾಟಕದಲ್ಲಿ ಬೇರೆ ಬೇರೆ ನಾಟಕಗಳಲ್ಲಿ ಬಳಕೆಯಾದಂಥ ಕೆಲವೊಂದು ಹಾಡುಗಳನ್ನು ಹಾಡ್ತಾ ಇದ್ದೇನೆ. ಭಾಳ ಮುಖ್ಯವಾಗಿ ದಾಸರ ಪದಗಳನ್ನು ಕೂಡ ರಂಗಗೀತೆಗಳಲ್ಲಿ ಅಂದರೆ ನಾಟಕಗಳಲ್ಲಿ ಬಳಕೆ ಮಾಡಿಕೊಳ್ಳಲಾಗಿತ್ತು. ಅದರಲ್ಲಿ ಒಂದು ಚೋರ ಪುರಾಣ ಅನ್ನುವಂಥ ನಾಟಕದಿಂದ ಆಯ್ದಂಥ 2 ಹಾಡುಗಳನ್ನು ನಿಮ್ಮ ಮುಂದೆ ನಾನು ಹಾಡ್ತಾ ಇದ್ದೇನೆ. ಕಾಗಿ ನೆಲೆಯಾದಿ ಕೇಶವರಾಯ ಎನ್ನ ಮತ ನೀನು ಕೇಳಯ್ಯ, ಕಾಗಿ ನೆಲೆಯಾದಿ ಕೇಶವರಾಯ ಎನ್ನ ಮತ ನೀನು ಕೇಳಯ್ಯ. ಜನಮೆಚ್ಚಿ ನಡಕೊಂಡರೇನುಂಟು ಲೋಕದಿ, ಮನಮೆಚ್ಚಿ ನಡಕೊಂಬುದೇ ಚಂದ. ಮನಮೆಚ್ಚಿ ಜನಮೆಚ್ಚಿ ನಡಕೊಂಡರೇನುಂಟು ಲೋಕದಿ, ಮನಮೆಚ್ಚಿ ನಡಕೊಂಬುದೇ ಚಂದ. ಜನರೇನು ಬಲ್ಲರು ಒಳಗಾಗೋ ಕೃತ್ಯವ, ಜನರೇನು ಬಲ್ಲರು ಒಳಗಾಗೋ ಕೃತ್ಯವ. ಮನವರಿಯದ ಕಳ್ಳತನವಿಲ್ಲವಲ್ಲ, ಕಾಗಿ ನೆಲೆಯಾದಿ ಕೇಶವರಾಯ ಎನ್ನ ಮತ ನೀನು ಕೇಳಯ್ಯ, ಕೇಳಯ್ಯ. ಅದೇ ನಾಟಕದಲ್ಲಿ ಪುರಂದರದಾಸರ ಒಂದು ಹಾಡನ್ನು ಕೂಡ ಸಂದರ್ಭೋಚಿತವಾಗಿ ಬಳಕೆಯಾದಂದು. ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ, ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ. ಜೇನು ಮಳೆಗರೆದರೆ ವಿಷ ಹೋಗುದೇನಯ್ಯ, ಜೇನು ಮಳೆಗರೆದರೆ ವಿಷ ಹೋಗುದೇನಯ್ಯ. ಏನು ಓದಿದರೇನು ಏನು ಕೇಳಿದರೇನೋ, ಏನು ಓದಿದರೇನೋ ಏನು ಕೇಳಿದರೇನೋ. ಮನದೊಳಗಿನ ತಾಮಸ ಮಾನದಣಕ, ಮನದೊಳಗಿನ ತಾಮಸ ಮಾನದಣಕ. ಎನ್ನೊಡೆಯ ಕೇಳಯ್ಯ ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ. ಒಂದು ತತ್ವಪದ ನಮ್ಮ ನಿಮ್ಮ ಎಲ್ಲರ ಸಂಬಂಧಗಳ ಬಗೆಗೆ ದಾರ್ಶನಿಕರು ಹಾಡಿದ್ದಾರೆ. ಹೇಗಿದೆ ನೋಡ. ಎತ್ತಾಣ ಮಾಮರ ಎತ್ತಾಣ ಕೋಗಿಲೆ, ಎತ್ತಾಣ ಮಾಮರ ಎತ್ತಾಣ ಕೋಗಿಲೆ. ಎತ್ತಾಣಿಂದೇತ್ತ ಸಂಬಂಧವಯ್ಯ, ಎತ್ತಾಣಿಂದೇತ್ತ ಸಂಬಂಧವಯ್ಯ. ಬೆಟ್ಟದ ನೆಲ್ಲಿಕಾಯಿ ನೆಲ್ಲಿಕಾಯಿ ನೆಲ್ಲಿಕಾಯಿ, ಸಮುದ್ರದೊಳಗಣ ಉಪ್ಪು 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 ಉಪ್ಪು. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು. ಎತ್ತಾಣಿಂದೇತ್ತ ಸಂಬಂಧವಯ್ಯ. ಭುವೇಶ್ವರ ನಿಂಗಕ್ಕೆ ಎನಗೆ ನಿಂಗಕ್ಕೆ, ಎತ್ತಾಣಿಂದೇತ ಸಂಬಂಧವಯ್ಯ. ಎತ್ತಾಣ ಮಾಮರ ಎತ್ತಾಣ ಕೋಗಿಲೆ, ಎತ್ತಾಣಿಂದೇತ ಸಂಬಂಧವಯ್ಯ. ಡಾನಾಡಂಗುರ ನಾಟಕದ ಒಂದು ಸಣ್ಣ ಹಾಡು, ವೈದೇಹಿಯವರ ರಚನೆ. ಆಹಾ ಚೆಲುವ ಬರುತ್ತಾನೆ ಅರಮನೆ, ಚೆಲುವ ಬರುತ್ತಾನೆ, ಚೆಲುವ ಬರುತ್ತಾನೆ ಅರಮನೆ, ಚೆಲುವ ಬರುತ್ತಾನೆ. ಪಳಪಾಳ ಹೊಳಿತ್ಯಾನೆ ಹೊಳೆಯಲಿ ತೇಲಿ ಬರುತ್ತಾನೆ, ಪಳಪಾಳ ಹೊಳಿತಾನೆ ಹೊಳೆಯಲಿ ತೇಲಿ ಬರುತ್ತಾನೆ. ಚಕ್ಕೂಲಿ ಕೊಡುತ್ತಾನೆ ಘಮ ಘಮ ಪಕ್ಕನೆ ನಗುತ್ತಾನೆ, ಚಕ್ಕೂಲಿ ಕೊಡುತ್ತಾನೆ ಘಮ ಘಮ ಪಕ್ಕನೆ ನಗುತ್ತಾನೆ.
ತರುತ್ತಾನೆ ಗೆಳತಿ ಬಾರೆ ಎನ್ನುತ್ತಾನೆ ಕುದುರೆಯ ತರುತ್ತಾನೆ ಗೆಳತಿ ಬಾರೆ ಎನ್ನುತ್ತಾನೆ ಆಹಾ ಕಂಬಾರ ಕರಿಮಾಯೆ ನಾಟಕದ ಒಂದು ಹಾಡು, ಕೊನೆಯ ಹಾಡು. ಮುಂಗೋಳಿ ಕೂಗ್ಯಾವೋ ಮೂಡಣ ಬೆಳಗಿ, ತಂಗಾಳಿ ಬೀಸ್ಯಾವೋ ತವರಿ ಹೂ ಅರಳಿ, ಹೂವಿನೊಳಗೊಂದು ಕೈಲಾಸ ಬರಳಿ, ಕೈಲಾಸ ಕೈ ಮುಗಿದು ಭೂಲೋಕ ಕಿಳಿದಾವೋ, ಸಾವಿರದ ಶರಣವ್ವ ಕರಿಮಾಯ ತಾಯೇ ತಾಯೇ. ಭಂಡಾರ ಮೈಯವಳೆ ಬಂಗಾರ ಮುಗದವಳೆ, ಸೂಸು ನಗೆಯಲಿ ಜಗದ ಲೇಸ ತುಳುಕಿಸಿದವಳೆ. ಭಂಡಾರ ಮೈಯವಳೆ ಬಂಗಾರ ಮುಗದವಳೆ, ಸೂಸು ನಗೆಯಲಿ ಜಗದ ಲೇಸ ತುಳುಕಿಸಿದವಳೆ. ಮೂರು ಜೇನಿನ ಒಡತಿ ಹಂಡ ಕಿಚ್ಚಿನ ಗರತಿ, ಹುಲಿಯ ನೇರಿದೆ ತಾಯೇ ಹೌಹಾರಿ ನಿಂತೆ, ಸಾವಿರದ ಶರಣವ್ವ ಕರಿಮಾಯ ತಾಯೇ ತಾಯೇ. ಬೆಂಗೆ ಹಚ್ಚಿದಿ ತಾಯೆ ಬೇಳ್ಯಾಗ ನಿಂತಿ, ಸಿದ್ಧ ಸಿದ್ಧರ ಗುದ್ದಿ ಹೋಗಿಸಿ ಹೋನಕ್ಕಿ. ಬೆಂಕೆ ಹಚ್ಚಿದಿ ತಾಯೆ ಬೇಳ್ಯಾಗ ನಿಂತಿ, ಸಿದ್ಧ ಸಿದ್ಧರ ಗುದ್ದಿ ಹೋಗಿಸಿ ಹೋನಕ್ಕಿ. ಈರೇಳು ಭುಜದವರ ಏಳೇಳು ಶಿರ ಕಡಿದು ಕೊರಳಿಗಿ ಹೂಹಾರ ಧರಿಸಿಕೊಂಡವಳೆ, ಸಾವಿರದ ಶರಣವ್ವ ಕರಿಮಾಯ ತಾಯೇ ತಾಯೇ. ಆ ತಾಯೇ ದಲ್ಲಿ ಅಭಿನಯದ ಮೂಲಕವಾಗಿ ಮತ್ತು ಹಾಡುವುದರ ಮೂಲಕವಾಗಿ ಸಂಚಲನ ಮೂಡಿಸಿದಂತಹ ಅದ್ಭುತ ರಂಗ ಗೀತೆಗಾರ ನಮ್ಮ ಪ್ರೀತಿಯ ಮೈಮ್ ರಾಮದಾಸ್ ಸರ್, ಅದ್ಭುತವಾಗಿ ಹಾಡಿದ್ದೀರಿ. ತಮಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಸಮ್ಮೇಳನ ಅಧ್ಯಕ್ಷರು ಈಗ ಮೈಮ್ ರಾಮದಾಸ್ ರವರಿಗೆ ಶಾಲನ್ನು ಮತ್ತು ಪುಸ್ತಕ ಗೌರವವನ್ನು ನೀಡಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಈಗ ಶ್ರೀ ನಾಟ್ಯಾಂಜಲಿ ಕಲಾ ಅಕಾಡೆಮಿ ಸುರತ್ಕಲ್ ರವರು ಪ್ರಸ್ತುತಪಡಿಸುವಂತಹ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಕೆ ಚಂದ್ರಶೇಖರ ನಾವಡ ಮತ್ತು ಬಳಗದವರಿಂದ ಶಾಸ್ತ್ರೀಯ ಕೃಷ್ಣಮೂರ್ತಿ ಸರ್ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದು 5 ನಿಮಿಷ ಮಾತನಾಡ್ತಾರಂತೆ. ಅವರಿಗೆ ಅವಕಾಶವನ್ನು ಕೊಡ್ತೇವೆ ನಾವು. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ, ಮಂಗಳೂರು ತಾಲೂಕು ಇದರ ವತಿಯಿಂದ ಇವತ್ತು ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಎಲ್ಲ ಸಾಹಿತಿ ಪ್ರೇಮಿಗಳು, ಆಸಕ್ತರು, ಕವಿಗಳು, ಬರಹಗಾರರು, ಚಿಂತಕರು ಎಲ್ಲರೂ ಸೇರಿ ಭಾಳ ಚೆಂದಾಗಿ ಆಚರಿಸಿದ್ದೀರ. ಅದಕ್ಕೋಸ್ಕರ ಸಮ್ಮೇಳನಾಧ್ಯಕ್ಷರಾದಂಥ ದಾಮೋದರ ಶೆಟ್ಟಿ ಸರ್ ಅವರಿಗೆ ಮತ್ತು ಭಾಳ ಮುಖ್ಯವಾಗಿ ಇದರ ಅಧ್ಯಕ್ಷತೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಡಾಕ್ಟರ್ ಮಂಜುನಾಥ್ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆಯೇ ನಮ್ಮ ಶ್ರೀನಾಥ್ ಅವರು ಕ್ರಿಯಾಶೀಲರಾಗಿ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀನಾಥ್ ಅವರು ಇದ್ದಾರೆ, ಅವರಿಗೂ ಸಹಿತ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅನೇಕ ಸಾಹಿತಿಗಳು, ನಮ್ಮ ಹರಿಕೃಷ್ಣ ಪುನರೂರು ಸರ್ ಇದ್ದಾರೆ, ಅನೇಕರು ಬಂದಿದ್ದೀರಾ. ಕನ್ನಡ ಸಾಹಿತ್ಯವನ್ನು, ಕನ್ನಡ ಸಂಸ್ಕೃತಿಯನ್ನು, ಕನ್ನಡದ ಕಲೆಯನ್ನು, ಅದರ ಎಲ್ಲ ಗುಣಗಳನ್ನು ಹೆಚ್ಚಿಸುವಲ್ಲಿ ಮತ್ತು ಅದನ್ನು ಹರಡುವಲ್ಲಿ ತಮ್ಮೆಲ್ಲರ ಪಾತ್ರ ಭಾಳ ಇದೆ. ಸೊ ಅದಕ್ಕೋಸ್ಕರ ಕನ್ನಡಕ್ಕಾಗಿ ದುಡಿಯುವ, ಕನ್ನಡಕ್ಕಾಗಿ ನಿಮ್ಮ ಮನವನ್ನು ಏನು ತಣಿಸ್ತಾ ಇದ್ದೀರಿ ಅಥವಾ ದುಡಿಸ್ತಾ ಇದ್ದೀರಿ, ಅದಕ್ಕೆ ನನ್ನ ತುಂಬು ಹೃದಯದ ಕೃತಜ್ಞತೆಗಳು. ಯಾಕೆ ಅಂತ ಅಂದರೆ ಭಾಷೆ ಅನ್ನೋದು ಅತ್ಯಂತ ಪ್ರಮುಖವಾದದ್ದು.
ನಾನು ನನ್ನ ಭಾವನೆಗಳನ್ನು, ನನ್ನ ಚಿಂತನೆಗಳನ್ನು, ನನ್ನ ಯೋಚನೆಗಳನ್ನು, ನನ್ನ ಅನಿಸಿಕೆಗಳನ್ನು, ನನ್ನ ಅಹವಾಲುಗಳನ್ನು ಎಲ್ಲವುಗಳನ್ನು ನಾನು ಅಭಿವ್ಯಕ್ತಿಗೊಳಿಸ್ಬೇಕಂತ ಅಂದರೆ ಅದು ಭಾಷೆ ಪ್ರಮುಖವಾದಂಥ ಅಸ್ತ್ರ ಆಗತ್ತೆ. ಭಾಷೆಯ ಮೂಲಕನೇ ನಾನು ಹೇಳ್ಕೊಳ್ಬಹುದಾಗಿದೆ. ಸೊ ಅಂತಹ ಸುಂದರವಾದ ಜಗತ್ತಿನ ಕೆಲವು ಭಾಷೆಗಳಲ್ಲಿ ಒಂದು ಅಂತ ಆದರೆ ಅದು ನನ್ನ ಕನ್ನಡ ಭಾಷೆ. ಅತ್ಯಂತ ಶ್ರೀಮಂತ ಸಂಸ್ಕೃತಿಯನ್ನು, ಅತ್ಯಂತ ಶ್ರೀಮಂತ ಪರಂಪರೆಯನ್ನು, ಅತ್ಯಂತ ಸುಂದರವಾದಂತಹ ಲಿಪಿಯನ್ನು ಹೊಂದಿರುವಂತಹ ಜಗತ್ತಿನ ಕೆಲವೇ ಭಾಷೆಗಳಲ್ಲಿ ಕನ್ನಡ ಭಾಷೆ ಒಂದು. ಅದು ನನ್ನ ಭಾಷೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ. ಆ ಭಾಷೆಯನ್ನು ಮಾತಾಡ್ತೇನೆ ಮತ್ತು ಆ ನಾಡಿನಲ್ಲಿ ಹುಟ್ಟಿದ್ದೇನೆ. ಈ ನಾಡಿಗೆ ನನ್ನದೇ ಆದ ಒಂದು ಸಣ್ಣ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಅನ್ನೋದಿದೆಯಲ್ಲ, ಅದಕ್ಕಿಂತ ಹೆಮ್ಮೆ, ಅಭಿಮಾನ, ಗೌರವ ಮತ್ತು ಪ್ರಶಸ್ತಿ ಬೇರೆ ಯಾವುದೂ ಇಲ್ಲ ಅಂತ ಅಂದ್ಕೊಂಡವನು ನಾನು. ಯಾಕೆಂದರೆ ಇವತ್ತು ಈ ಸ್ಥಳದಲ್ಲಿ ನಿಂತಿದ್ದೇನೆ ಅಂತ ಅಂದರೆ ಅದಕ್ಕೆ ಕಾರಣ ನನ್ನ ಭಾಷೆ. ನಾನು ಕನ್ನಡ ಮಾಧ್ಯಮದಲ್ಲಿಯೇ ನನ್ನ KS 2 ಸಾರಿ ಬರೆದಿದ್ದೇನೆ, 2 ಸಾರಿ ಪಾಸ್ ಮಾಡಿದ್ದೇನೆ, 1 ಸಾರಿ ನಾನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಈ ಹುದ್ದೆಯಲ್ಲಿ ನಿಂತಿದ್ದೇನೆ. ಸೊ ಅದಕ್ಕೆ ಕಾರಣ ನನ್ನ ಭಾಷೆನೇ. ಸೊ ನನ್ನ ಉಸಿರು ಕನ್ನಡ ಇದೆ, ನನ್ನ ವೃತ್ತಿಯು ಕನ್ನಡ ಇದೆ, ನನಗೆ ಬದುಕು, ಅನ್ನ ನೀರು ಕೊಟ್ಟಂಥದ್ದು ಸಹಿತ ಕನ್ನಡ ಭಾಷೆ ಇದೆ. ಆ ಹಿನ್ನೆಲೆಯಲ್ಲಿ ಈ ಭಾಷೆಯ ಬಗ್ಗೆ ಯಾರಾದರೂ ಮಾತನಾಡುವಾಗ ಅಥವಾ ಕವಿಗಳ ಬಗ್ಗೆ ಮಾತನಾಡುವಾಗ ನನಗೆ ಭಾಳ ಖುಷಿ ಆಗುತ್ತೆ, ಅಭಿಮಾನ ಆಗುತ್ತೆ. ಯಾಕೆ ಅಂತ ಅಂದರೆ ನನ್ನ ಭಾಷೆಯು ಸಹಿತ ಯಾವುದೇ ಇಂಗ್ಲೀಷ್ ಭಾಷೆ ಅಥವಾ ಹಿಂದಿ ಭಾಷೆ ಅಥವಾ ಸಂಸ್ಕೃತ ಭಾಷೆಗೆ ಕಡಿಮೆ ಇಲ್ಲದ ಅಂತಹ ಅತ್ಯಂತ ಉತ್ಕೃಷ್ಟವಾದಂತಹ ಮೌಲ್ಯಾಧಾರಿತವಾದಂತಹ ಕೃತಿಗಳನ್ನು, ಪದಗಳನ್ನು, ಅವೆಲ್ಲವುಗಳನ್ನು ಇಟ್ಕೊಂಡಂಥ ಭಾಷೆ ಈ ಕನ್ನಡ ಭಾಷೆ. ಅದು ನನ್ನ ಭಾಷೆ ಅಂತ ಹೇಳಿ ಹೆಮ್ಮೆ ಮತ್ತು ಅಭಿಮಾನದಿಂದ ನಾನು ಹೇಳ್ಕೊಳ್ತೇನೆ. ನಮಗೊಂದು ಹಿಂಜರಿಕೆ ಇದೆ. ನಾವು ಯಾವಾಗಾದರೂ ಮಾತಾಡಬೇಕಾದ್ರೆ ನಾವು ಸ್ಟಾರ್ಟ್ ಮಾಡೋದೇನಂದ್ರೆ ಹೌ ಆರ್ ಯು, ವಾಟ್ ಆರ್ ಯು ಡೂಯಿಂಗ್, ಹೀಗೆ ಸ್ಟಾರ್ಟ್ ಮಾಡ್ಕೊಳ್ತೀವಿ, ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಯಾರು ಬಂದಾಗ ಇಫ್ ಯು ಸ್ಟಾರ್ಟ್ ಇನ್ ಇಂಗ್ಲೀಷ್, ನಾವು ವಿ ಆರ್ ರೆಡಿ ಟು ಸ್ಟಾರ್ಟ್ ಇನ್ ಇಂಗ್ಲೀಷ್. ಅವನು ಹಿಂದಿಯಲ್ಲಿ ಸ್ಟಾರ್ಟ್ ಮಾಡಿದೆ ಅಂತಂದರೆ ನಾವು ಹಿಂದಿಯಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಪ್ರಾರಂಭ ಮಾಡ್ತೀವಿ. ಕನ್ನಡಿಗರ ಒಂದು ಸಣ್ಣ, ನನ್ನ ಪ್ರಕಾರ ದೋಷ ಅಂತ ಅಂದರೆ, ದೊಡ್ಡ ದೋಷ ಅಂತ ಅಂದರೆ ನನ್ನ ಪ್ರಕಾರ ಅದೇ ಅನಿಸುತ್ತೆ. ಯಾಕೆಂದರೆ ನನ್ನ ಭಾಷೆಯ ಬಗ್ಗೆ ಅನೇಕರಿಗೆ ಅಳುಕಿದೆ, ಅನೇಕರಿಗೆ ಒಂದು ಸಣ್ಣ ಸಂಕುಚಿತ ಭಾವನೆ ಇದೆ. ಪ್ಲೀಸ್ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋಕೆ ಹೋಗಬೇಡಿ. ಇಂಗ್ಲೀಷ್ ಅನ್ನೋದು ಸಹಿತ ಅದು ಒಂದು ಭಾಷೆ, ಜ್ಞಾನ ಅಲ್ಲ. ಹಿಂದಿ ಅನ್ನೋದು ಅದು ಒಂದು ಭಾಷೆ, ಅದು ಜ್ಞಾನ ಅಲ್ಲ. ಸಂಸ್ಕೃತ ಅನ್ನೋದು ಸಹಿತ ಒಂದು ಭಾಷೆ, ಅದು ಜ್ಞಾನ ಅಲ್ಲ. ಆದರೆ ಭಾಷೆಯ ಮೂಲಕ ಜ್ಞಾನವನ್ನು ಪಡೆಯಬಹುದು. ಇಲ್ಲಿ ಏನಾಗಿದೆ, ಇಂಗ್ಲೀಷ್ ಅನ್ನೋದು ಜಗತ್ತಿನ ಒಂದು ಸಂವಹನ ನಡೆಸುವಂತಹ ಒಂದು ಮಾಧ್ಯಮ, ಅದು ಭಾಷೆಯಾಗಿ ಅದು ಆಗಿಬಿಟ್ಟಿದೆ, ಅದನ್ನು ಮಾಡಿಬಿಟ್ಟಿದ್ದಾರೆ. ಸೊ ಆ ಭಾಷೆಯ ಬಗ್ಗೆ ಓಕೆ, ನಾವು ಪ್ರೀತಿ ಇಟ್ಕೊಳ್ಳೋಣ, ಗೌರವ ಇಟ್ಕೊಳ್ಳೋಣ, ಅದನ್ನು ಕಲಿಯೋಣ. ಆದರೆ ಆ ಇಂಗ್ಲೀಷ್ ಭಾಷೆಯೇ ಬುದ್ಧಿವಂತಿಕೆಯನ್ನು, ನನ್ನ ಶ್ರೀಮಂತಿಕೆಯನ್ನು, ನನ್ನ ಭಾಷೆ, ನನ್ನ ಜ್ಞಾನದ ಉತ್ಕೃಷ್ಟ ಮೌಲ್ಯವನ್ನು ತಿಳಿಸತ್ತೆ ಅಂತ ನಾವೇನು ಅಂದ್ಕೊಂಡಿದೆಯಲ್ಲ, ಅದರಂಥ ದಡ್ಡರು ಬೇರೆ ಯಾರೂ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನನಗೆ ಇಂಗ್ಲೀಷ್ ಭಾಷೆ, ಹಾಗಾದರೆ ಎಷ್ಟು ಜನ ಇಂಗ್ಲೀಷ್ ಭಾಷೆ ಚೆನ್ನಾಗಿ ಗೊತ್ತಿದೆ, ಏನು ಸಾಧನೆ ಮಾಡಿದ್ದಾರೆ, ಯಾವ ಉತ್ತುಂಗದ ಸ್ಥಾನದಲ್ಲಿದ್ದಾರೆ? ಎಲ್ಲ ಇಂಗ್ಲೀಷ್ ಭಾಷೆ ಮಾತನಾಡುವವರು ಉನ್ನತ ಸ್ಥಾನದಲ್ಲಿ ಹೋಗ್ಬೋದಿತ್ತಲ್ವಾ? ಸಾಧ್ಯ ಆಗಿಲ್ಲಲ್ವಾ? ಯಾಕೆ ಆಗಿಲ್ಲ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ಲ್ಯಾಂಗ್ವೇಜ್ ಲೈಕ್ ಕನ್ನಡ ಭಾಷೆ ಹಾಗೆ ಅದು ಒಂದು ಭಾಷೆ ಅಷ್ಟೇ. ಆದರೆ ನಾವು ಆ ವ್ಯಾಮೋಹದಿಂದ ನಾವು ಹೊರಬರಬೇಕಾಗಿದೆ ಅಂತ ಅಂದರೆ ಪ್ಲೀಸ್, ನನ್ನ ಭಾಷೆ ಕನ್ನಡ ಇದೆ, ಕನ್ನಡದಲ್ಲಿ ಅನೇಕ ಕೃತಿಗಳಿದ್ದಾವೆ, ಸಾಹಿತ್ಯಿಕ ಮೌಲ್ಯಗಳಿದ್ದಾವೆ, ಜ್ಞಾನ ಇದೆ, ಜ್ಞಾನದ ಸಂಪತ್ತು ಇದೆ. ಅದು ವಿಜ್ಞಾನ ಇರ್ಬೋದು, ಖಗೋಳಶಾಸ್ತ್ರ ಇರ್ಬೋದು, ಭೌತಶಾಸ್ತ್ರ ಇರ್ಬೋದು, ಯಾವುದೇ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಬರವಣಿಗೆಗಳು ನನ್ನ ಕನ್ನಡದಲ್ಲಿ ಸಿಗತ್ತೆ. ನಿಮಗೆ ಕನ್ನಡದಲ್ಲಿ ಸಿಗೋವಂಥ ಮೌಲ್ಯಗಳು ಅಥವಾ ಎಲ್ಲ ರೀತಿಯ ಪ್ರಕಾರಗಳು ಬೇರೆ ಯಾವ ಭಾಷೆಗಳಿಗೂ ಸಿಗುವಂಥದ್ದು ಎಲ್ಲದೂ ಸಹಿತ ನನ್ನ ಕನ್ನಡ ಭಾಷೆಯಲ್ಲಿ ಸಿಗತ್ತೆ. ಸೊ ನಾನು ಕನ್ನಡ ಭಾಷೆಯಲ್ಲಿಯೇ ಮಾತನಾಡುವುದರ ಮೂಲಕ ನನ್ನ ಗೌರವವನ್ನು ಹೆಚ್ಚಿಸೋಣ, ನನ್ನ ಭಾಷೆಯ ಗೌರವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಇವತ್ತಿನ ಯುವಕರು ಮಾಡಬೇಕಾಗಿದೆ. ಹಿರಿಯರು ಮಾಡಿದ್ದಾರೆ. ಪಂಪನಂಥ ವ್ಯಕ್ತಿಗಳು, ರನ್ನನಂಥ ವ್ಯಕ್ತಿಗಳು, ಜನ್ನನಂಥ ವ್ಯಕ್ತಿಗಳು, ರಾಘವಾಂಕ, ಹರಿಹರ, ಕುಮಾರವ್ಯಾಸ, ಯಾಕೆ ನನ್ನ ಬಸವಣ್ಣ, ವಚನಕಾರರು, ದಾಸರು, ಎಷ್ಟು ಜನ ಕನ್ನಡ ಸಾಹಿತ್ಯವನ್ನು ಎಷ್ಟು ಶ್ರೀಮಂತ ಇದೆ ಅಂತ ತೋರಿಸಿಕೊಟ್ಟಿದ್ದಾರೆ. ಕನ್ನಡ ಎಂಬುದು ಬರೀ ಪದವಲ್ಲ, ಇದು ಮಂತ್ರ ಕಣ, ಇದು ಶಕ್ತಿ ಕಣ, ಇದು ಯುಕ್ತಿ ಕಣ, ಇದು ಬೆಂಕಿ ಕಣ, ಇದು ಪ್ರೀತಿ ಕಣ ಅಂತ ಹೇಳಿ ಕುವೆಂಪು ಹೇಳ್ತಾರೆ. ಯಾರಿಗೆ ಹೇಳೋಕ್ಕಾಗತ್ತೆ? ಆ ಮಟ್ಟದ ತಾಕತ್ತನ್ನು ಹೊಂದಿರುವಂಥ ಒಂದು ಭಾಷೆ ಅದು ಕನ್ನಡ ಭಾಷೆ. ಪಂಪ ತನ್ನ ಪಂಪ ಭಾರತದಲ್ಲಿ, ಆದಿಪುರಾಣದಲ್ಲಿ ಕನ್ನಡ ಅನ್ನೋದು ಓದಿ ನೋಡೋಣ. ಅಲ್ಲಿ ಒಂದು ಸರೋವರದ ವಿವರಣೆ ಇರ್ಬೋದು, ಗದಾ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಭೀಮ ಮತ್ತು ದುರ್ಯೋಧನನ ಮಾತುಗಳ ಸಂವಾದ ಇರ್ಬೋದು.
ನೀವು ಯಾವುದನ್ನೇ ನೋಡಿ, ಕುಮಾರವ್ಯಾಸ ಅದರ ಸಹಿತ ಭೀಮ ಮತ್ತು ದುರ್ಯೋಧನನ ಸಂವಾದ, ಒಂದು ಸಾರಿ ಅದನ್ನು ಕನ್ನಡೀಕರಿಸಿ ಓದಿ ನೋಡಿ. ನನ್ನ ಕನ್ನಡ ಭಾಷೆ ಅಂದರೆ ಹಳೆಗನ್ನಡ ನನಗೂ ಅರ್ಥ ಆಗಲ್ಲ, ನಿಮಗೂ ಅರ್ಥ ಆಗಲ್ಲ ಅಂತ ಅಂದರೆ ಅದನ್ನು ಒಂದು ಸತಿ ಈಗಿನ ಹೊಸ ಭಾಷೆಗೆ, ಹೊಸ ಕನ್ನಡಕ್ಕೆ ಅನುವಾದಿಸಿ ಓದಿ ನೋಡಿ, ತಿಳ್ಕೊಂಡು ನೋಡಿ ನನ್ನ ಭಾಷೆ ಎಷ್ಟು ಶ್ರೀಮಂತವಿದೆ. ಯಾವ ಇಂಗ್ಲೀಷ್ ಭಾಷೆಯ ಪದಗಳಿಗೂ ಕಡಿಮೆ ಅಲ್ಲದಷ್ಟು ಅತ್ಯಂತ ಶ್ರೀಮಂತಿಕೆಯನ್ನು ಹೊಂದಿದಂಥ ಭಾಷೆ ಈ ಕನ್ನಡ ಭಾಷೆಗಿದೆ. ಸೊ ಆ ಕನ್ನಡ ಭಾಷೆಯನ್ನು ಗೌರವಿಸುವಂಥ, ತಿಳಿದುಕೊಳ್ಳುವಂಥ, ಓದುವಂಥ ಮನೋವೃತ್ತಿಯನ್ನು ನಾವು ಬೆಳೆಸ್ಕೊಳ್ಳೋಣ. ನನ್ನನ್ನು ನಾನು ಹೇಗೆ ಪ್ರೀತಿಸ್ತೇನೋ ನನ್ನ ಭಾಷೆಯನ್ನು ಪ್ರೀತಿಸುವಂಥ ಗುಣ ನನ್ನಲ್ಲಿ ಬಂದರೆ, ಅಳುಕಿಲ್ಲದೆ ಹೋದರೆ ಭಾಷೆ ಬೆಳೆಯತ್ತೆ, ಭಾಷೆ ಉಳಿಯತ್ತೆ. ಆ ಭಾಷೆ ಬೆಳೆಸುವ ಮತ್ತು ಉಳಿಸುವಂಥ ಕೆಲಸ ನೀವು ಎಲ್ಲರೂ ಸಹಿತ ಅದನ್ನು ಅತ್ಯಂತ ಪ್ರೀತಿಯಿಂದ ಮಾಡಬೇಕಾಗಿದೆ. ಯಾರೇ ಭಾಷೆಯಲ್ಲಿ ಮಾತಾಡಿ, ನೀವು ಅವನು ತಮಿಳಲ್ಲಿ ಮಾತಾಡಿ, ಹಿಂದಿಯಲ್ಲಿ ಮಾತಾಡಿ, ಪ್ಲೀಸ್ ತಕ್ಷಣ ಕನ್ನಡದಲ್ಲೇ ಮಾತಾಡಿ ಅವನಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ. ಆದರೆ ನಾವೇನು ಮಾಡ್ತೀವಿ, ಎಲ್ಲಾದರೂ ಕನ್ನಡದಲ್ಲಿ ಮಾತಾಡಿದ್ರೆ ಇವನಿಗೇನು ಬರಲ್ಲ ಅಂತ ಅಂದ್ಕೊಳ್ತಾರಂತೇಳಿ ತಕ್ಷಣ ಆ ಭಾಷೆಯಲ್ಲಿ ನಾವು ಅವನ ಭಾಷೆಯಲ್ಲಿಯೇ ಬರೆದು ಹೋದ್ರೂ ಸಹಿತ ನಾವು ಪ್ರಯತ್ನ ಮಾಡೋದಕ್ಕಿಂತ ನನಗೆ ಬರುವ ಭಾಷೆಯಲ್ಲೇ ಚಂದ ಮಾತನಾಡಿ ಅವನನ್ನು ಸಹಿತ ಅವರನ್ನು ಸಹಿತ ಕನ್ನಡೀಕರಣಗೊಳಿಸುವಂಥ ಕೆಲಸವನ್ನು ನಾವು ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ, ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಿತ ಈ ಸಾಹಿತ್ಯ ಸಮ್ಮೇಳನ, ಸಾಹಿತ್ಯದ ಏನು ಬಗ್ಗೆ ನೀವು ಚರ್ಚೆಗಳು, ಗೋಷ್ಠಿಗಳು ನಡೀತವೆ, ಅದರ ವಿಷಯ ಮತ್ತು ಅದರ ಒಟ್ಟಾರೆ ತಾತ್ಪರ್ಯ ಅದೇ ಆಗಬೇಕಾಗಿದೆ. ಖುಷಿ ಆಯಿತು, ಮಕ್ಕಳು ಹಿರಿಯರು ಇವತ್ತು ಕವಿಗೋಷ್ಠಿಯನ್ನು ನಾನು ನೋಡಿದೆ, ಅಥವಾ ಸಾಹಿತ್ಯ ಚಿಂತನೆ ಸಂವಾದದ ನಾನು ನೋಡಿಲ್ಲ. ಬಟ್ ಒಂದು 4-5 ಜನ ಮಕ್ಕಳು ಅಥವಾ ಹಿರಿಯರು ತಮ್ಮ ಕವನಗಳು ವಾಚನ ಮಾಡಿದ್ರು. ಎಷ್ಟು ಚೆನ್ನಾಗಿ ಕವಿತೆಯನ್ನು ಬರೆದಿದ್ದೀರಿ. ನೀವೇ ಒಂದು ಸಾರಿ ಯೋಚನೆ ಮಾಡಿ, ಅದನ್ನು ಬೇರೆಯವ್ರಿಗೆ ಕೊಟ್ಟರೆ ನಾನು ಇಷ್ಟು ಚೆನ್ನಾಗಿ ಬರೆದಿದ್ದೇನಾ? ಸರಿ ತಪ್ಪು ನನಗೆ ಬೇಕಾಗಿಲ್ಲ, ಬಟ್ ಅದನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡಿದ್ದೀರಲ್ಲ, ಅದಕ್ಕೆ ತಮಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಗೊತ್ತಾ, ನೀವು ಬರೆಯುವಾಗ 1 ದಿನ, 2 ದಿನ, 3 ದಿನ, 1 ಗಂಟೆ ಅಥವಾ ಅರ್ಧ ದಿನ ನೀವು ಶ್ರಮ ಪಟ್ಟಿದ್ದೀರಲ್ವ, ಆ ಶ್ರಮ ಪಡುವಾಗ ಬೇರೆ ಏನೋ ಓದಿರ್ತೀರಾ, ತಿಳ್ಕೊಂಡಿರ್ತೀರಾ, ಅಷ್ಟೇ ಸಾಕು ನನಗೆ. ಅಂದರೆ ಅದನ್ನು ಬರೆಯುವಾಗ, ಅದನ್ನು ಓದುವಾಗ, ಅದನ್ನು ನೀವು ಇಲ್ಲಿ ಪ್ರೆಸೆಂಟ್ ಮಾಡುವಾಗ, ಅದನ್ನು ಇಲ್ಲಿ ನೀವು ನಿರೂಪಣೆ ಮಾಡುವಾಗ, ಆ ಮಾಡೋಕ್ಕಿಂತ ಪೂರ್ವದಲ್ಲಿ ಅದಕ್ಕೆ ಮಾಡಿಕೊಳ್ಳುವಂಥ ತಯಾರಿ ಇದೆಯಲ್ಲ, ಆ ತಯಾರಿಗೆ ನೀವು ಕನ್ನಡವನ್ನು ಓದ್ತೀರಿ, ಕನ್ನಡ ಸಾಹಿತ್ಯವನ್ನು ಓದ್ತೀರಿ, ಕೆಲವರು ಹೇಗೆ ಬರೆದಿದ್ದಾರೆ ಅನ್ನೋದು ಓದ್ತೀರಿ. ಅದು ಓದಿದಾಗ ಅದರ ಜ್ಞಾನ ಬರುತ್ತಲ್ಲ, ಅದು ಸಾಕು ನೀವು ಭಾಷೆಯನ್ನು ಶ್ರೀಮಂತಗೊಳಿಸಲಿಕ್ಕೆ. ಸೊ ಆ ರೀತಿಯ ಭಾಷೆಯನ್ನು ಶ್ರೀಮಂತಗೊಳಿಸುವಂಥ ಕೆಲಸ ನಿಮ್ಮೆಲ್ಲರಿಂದ ಆಗಬೇಕಾಗಿದೆ. ನಾನು ಕನ್ನಡದ ಬಗ್ಗೆ ಹೀಗೆ ಮಾತಾಡ್ತಾ ಇದ್ದರೆ ಇನ್ನೂ ಜಾಸ್ತಿ ಮಾತನಾಡ್ಬೋದು, ಬಟ್ ಕುಂದಾಪುರದಿಂದ ಬಂದು ನೃತ್ಯ ಮಾಡಲಿದ್ದಾರೆ. ಎಲ್ಲರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮಾತಿಗಿಂತ ಕೃತಿ ಅನ್ನೋದು ಜಾಸ್ತಿ ಆಗಬೇಕಾಗತ್ತೆ. ಪಾಪ ಕಷ್ಟಪಟ್ಟು ಕನ್ನಡ ಸಂಸ್ಕೃತಿ, ಕನ್ನಡ ಭಾಷೆ, ಕನ್ನಡ ಪರಂಪರೆ, ಈ ನೆಲದ ಸಂಸ್ಕೃತಿ, ಈ ನೆಲದ ಪರಿಸರವನ್ನು, ಈ ನೆಲದ ಕಲೆಯನ್ನು ಉಳಿಸಿ ಬೆಳೆಸುವಂಥ ಅನೇಕ ಕಲಾವಿದರುಗಳು ನಮಗಿಂತ ಅತ್ಯಂತ ಶ್ರೀಮಂತರಾಗಿದ್ದಾರೆ. ನಾವು ಭಾಳ ಮಾತಾಡ್ತೀವಿ ಅಷ್ಟೇ, ಆದರೆ ಮಾತಾಡೋಷ್ಟು ಎಷ್ಟು ನಾವು ಕೆಲಸವನ್ನು ಮಾಡ್ತೇವೆ. ಆದರೆ ಆ ಮಕ್ಕಳು ಅಥವಾ ಇಲ್ಲಿ ಹಾಡು ಹೇಳಿದ ನಮ್ಮ ರಾಮದಾಸ್, ಐ ಥಿಂಕ್ ಹೆಸರು, ಎಷ್ಟು ಚೆನ್ನಾಗಿ ಹೇಳಿದರು. ಅವ್ರ ಮುಂದೆ ನಾವು ಎಷ್ಟು ಸಣ್ಣವರಲ್ವ, ಎಷ್ಟು ಕುಬ್ಜರಲ್ವ. ಸೊ ಆ ಹಿನ್ನೆಲೆಯಲ್ಲಿ ಒಳ್ಳೆಯದಿದೆ. ಕನ್ನಡ ಭಾಷೆಯನ್ನು ಉಳಿಸುವ, ಬೆಳೆಸುವ ಈ ಭಾಷೆಗೆ ಅಷ್ಟು ತಾಕತ್ತಿದೆ, ಅಷ್ಟು ಗಟ್ಟಿ ಇದೆ. ಅದರ ಗಟ್ಟಿತನವನ್ನು ನಿಮ್ಮಂಥ ಯುವಕರುಗಳ ಮೂಲಕ ಉಳಿಸುವಂಥ ಕೆಲಸ ಆಗಲಿ ಅಂತ ಆಶಿಸ್ತಾ, ನನಗೆ ಅವಕಾಶಕ್ಕಾಗಿ, ನನಗೆ ಒಂದು ಕಾರ್ಯಕ್ರಮ ಇದೆ, ಅದಕ್ಕಾಗಿ ನನಗೆ ಬೇಗ ಅದರಲ್ಲಿ ಬಿಡು ಮಾಡಿಕೊಟ್ರಿ ಅಧ್ಯಕ್ಷರಿಗೆ, ಸಮ್ಮೇಳನ ಅಧ್ಯಕ್ಷರಿಗೆ ನಾನು ತುಂಬ ಅಭಾರಿಯಾಗಿದ್ದೇನೆ. ಇನ್ನು ಹೆಚ್ಚು ಇಂಥ ಕೆಲಸಗಳು ಆಗುವುದರ ಮೂಲಕ ಕನ್ನಡ ಅನ್ನೋದು ಗೆಲ್ಲಲಿ, ಕನ್ನಡ ಅನ್ನೋದು ಬಾಳಲಿ, ಆ ಬಾಳು ನಮ್ಮದಾಗಲಿ ಅಂತ ಆಶಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ತಮ್ಮ ಕನ್ನಡಾಭಿಮಾನದ ಅದ್ಭುತವಾದಂತಹ ಮಾತುಗಳಿಗೆ ನಾವು ಆಭಾರಿಗಳಾಗಿದ್ದೇವೆ ಸರ್.